हरे कृष्ण 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 हरे 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 राम 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 हरे हरे। ಭಗವದ್ಗೀತೆಯ 6ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ಈ ಅಧ್ಯಾಯದ ಹೆಸರು ಧ್ಯಾನ ಯೋಗ. ಐದನೇ ಅಧ್ಯಾಯದ ಕೊನೆಯಲ್ಲಿ ಭಗವಂತನು ಸಂಕ್ಷಿಪ್ತವಾಗಿ ಅಷ್ಟಾಂಗ ಯೋಗದ ಕುರಿತಾಗಿ ತಿಳಿಸಿದ್ದಾನೆ. ಈಗ 6ನೇ ಅಧ್ಯಾಯದಲ್ಲಿ ಇದರ ಕುರಿತಾದಂತಹ ವಿವರವಾದ ವಿವರಣೆಯನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡುವ ಮೊದಲು ವ್ಯಕ್ತಿಯು ನಿಷ್ಕಾಮ ಕರ್ಮಯೋಗವನ್ನು ಅಭ್ಯಾಸ ಮಾಡಿರಬೇಕು. ಏಕೆಂದರೆ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡುತ್ತಾ ಬೇರೆ ಬೇರೆ ಹಂತಗಳಲ್ಲಿ ವ್ಯಕ್ತಿಯು ನಾನಾ ವಿಧವಾದಂತಹ ಸಿದ್ಧಿಗಳನ್ನು ಪಡೆಯುತ್ತಾನೆ. ವ್ಯಕ್ತಿಯು ಈ ಸಿದ್ಧಿಗಳಿಂದ ಆಸಕ್ತನಾದರೆ ತಾನು ಯೋಗದಲ್ಲಿ ಪಥಭ್ರಷ್ಟನಾಗುತ್ತಾನೆ. ಆದ್ದರಿಂದ ಭೌತಿಕವಾದಂತಹ ಕಾಮನೆಗಳನ್ನು ನಿಷ್ಕಾಮ ಕರ್ಮಯೋಗದ ಮೂಲಕ ತ್ಯಾಗ ಮಾಡಿ ವ್ಯಕ್ತಿಯು ಅಷ್ಟಾಂಗ ಯೋಗವನ್ನು ಪ್ರಾರಂಭಿಸಬೇಕು. ಈ ಕಾರಣಕ್ಕಾಗಿಯೇ ಶ್ರೀಕೃಷ್ಣನು 6ನೇ ಅಧ್ಯಾಯದ ಮೊದಲ 2 ಶ್ಲೋಕಗಳಲ್ಲಿ ನಿಷ್ಕಾಮ ಕರ್ಮದ ಕುರಿತಾಗಿ ವಿವರವಾಗಿ ತಿಳಿಸುತ್ತಾನೆ. ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡುವುದು ಕಲಿಯುಗದಲ್ಲಿ ಬಹಳ ಕಷ್ಟ. ಆದರೆ ನಿಷ್ಕಾಮ ಕರ್ಮಯೋಗವನ್ನು ಎಲ್ಲರೂ ಅಭ್ಯಾಸ ಮಾಡಬಹುದು. ನಿಷ್ಕಾಮ ಕರ್ಮಯೋಗವನ್ನು ಅಭ್ಯಾಸ ಮಾಡುವ ಮೂಲಕ ವ್ಯಕ್ತಿಯು ಜ್ಞಾನವನ್ನು ಬೆಳೆಸಿಕೊಂಡು ಭಗವಂತನಲ್ಲಿ ಭಕ್ತಿಯನ್ನು ಸಾಧಿಸಬಹುದು. ಆದ್ದರಿಂದ ಅಷ್ಟಾಂಗ ಯೋಗವು ಎಲ್ಲರಿಗೂ ಹೇಳಿದ್ದಲ್ಲ ಮತ್ತು ಅದು ಎಲ್ಲರೂ ಮಾಡಲೇಬೇಕಾದಂತಹ ಯೋಗವೂ ಅಲ್ಲ. 6ನೇ ಅಧ್ಯಾಯದಲ್ಲಿ ಒಟ್ಟು 47 ಶ್ಲೋಕಗಳಿವೆ. ಇವುಗಳನ್ನ ನಾವು 5 ವಿಭಾಗಗಳನ್ನಾಗಿ ಮಾಡಬಹುದು. 47 ಶ್ಲೋಕಗಳನ್ನು 5 ವಿಭಾಗಗಳನ್ನಾಗಿ ಮಾಡಬಹುದು. ಮೊದಲ ವಿಭಾಗದಲ್ಲಿ ಭಗವಂತನು ಅಷ್ಟಾಂಗ ಯೋಗದ 2 ವಿಧಾನಗಳನ್ನು ತಿಳಿಸುತ್ತಾನೆ. ಅಂದರೆ ಅಷ್ಟಾಂಗ ಯೋಗದಲ್ಲಿ 2 ಹಂತಗಳಿವೆ. ಆರುರುಕ್ಷು ಮತ್ತು ಆರೂಢ ಅನ್ನುವಂತಹ 2 ವಿಭಾಗಗಳಿವೆ. ಅವುಗಳ ವಿಚಾರವಾಗಿ ತಿಳಿಸಿಕೊಂಡು ಹೇಗೆ ವ್ಯಕ್ತಿಯು ಅಷ್ಟಾಂಗ ಯೋಗದಲ್ಲಿ ಮುಂದುವರಿದಾಗ ಆತನ ಒಂದು ಲಕ್ಷಣಗಳು ಬದಲಾಗ್ತವೆ ಅನ್ನುವುದನ್ನ ತಿಳಿಸ್ತಾನೆ. ನಂತರ 2ನೇ ಭಾಗದಲ್ಲಿ ಬೇರೆ ಬೇರೆ ಹಂತಗಳು, ಅಷ್ಟಾಂಗ ಯೋಗದಲ್ಲಿರುವಂತಹ ಬೇರೆ ಬೇರೆ ಹಂತಗಳು ಯಾವುವು, ಅಷ್ಟ ಅಂಗಗಳು ಯಾವುವು, ಅಷ್ಟಾಂಗ ಯೋಗವನ್ನ ಹೇಗೆ ನಾವು ಅಭ್ಯಾಸ ಮಾಡಬೇಕು ಇತ್ಯಾದಿಗಳನ್ನು ತಿಳಿಸಲಾಗಿದೆ. 3ನೇ ವಿಭಾಗದಲ್ಲಿ ಎಲ್ಲದಕ್ಕೂ ಮೂಲ ಮನಸ್ಸು, ಆ ಮನಸ್ಸನ್ನು ಯಾವ ರೀತಿಯಾಗಿ ನಿಯಂತ್ರಿಸಬೇಕು, ಮನಸ್ಸನ್ನು ನಿಯಂತ್ರಿಸಿದರೆ ಏನಾಗ್ತದೆ, ನಿಯಂತ್ರಿಸದೇ ಇದ್ರೆ ಏನಾಗ್ತದೆ ಇತ್ಯಾದಿಗಳನ್ನ ವಿವರಿಸಲಾಗಿದೆ. ಇನ್ನು 4ನೇ ಭಾಗದಲ್ಲಿ ಯಾವ ವ್ಯಕ್ತಿಯು ತನ್ನ ಒಂದು ಸಾಧನೆಯಲ್ಲಿ ವಿಫಲತೆಯನ್ನ ಕಾಣ್ತಾನೆ, ಅಂತಹ ಯೋಗಿಯ ಒಂದು ಗಮ್ಯಸ್ಥಾನ, ಅವನು ಮುಂದಕ್ಕೆ ಏನಾಗ್ತಾನೆ ಅನ್ನೋದನ್ನ ಕೂಡ ತಿಳಿಸಲಾಗಿದೆ. ಹಾಗೆ ಕೊನೆಯದಾಗಿ ಭಕ್ತಿಯೋಗ ಅನ್ನುವಂಥದ್ದು ಎಲ್ಲರಿಗೂ ಸುಲಭ ಸಾಧ್ಯ ಅನ್ನುವುದನ್ನ ಭಗವಂತ ತಿಳಿಸಿಕೊಡ್ತಾನೆ. ಈ ರೀತಿಯಾಗಿ 5 ವಿಭಾಗಗಳನ್ನಾಗಿ ನಾವು ಈ 6ನೇ ಅಧ್ಯಾಯವನ್ನ ತಿಳಿದುಕೊಳ್ಳಬಹುದು. ಯೋಗದ ನಿಜವಾದಂತಹ ಅರ್ಥವೇನು? ಯೋಗ ಅನ್ನುವಂತಹ ಪದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಜೋಡಿಸುವಂತಹದ್ದು. ಇಬ್ಬರನ್ನ ಜೊತೆಗೆ ಸೇರಿಸಿದ್ರೆ ಅದನ್ನ ಯೋಗ ಅಂತಾರೆ, ಇಬ್ಬರನ್ನ ಬೇರ್ಪಡಿಸಿದ್ರೆ ಅದನ್ನ ವಿಯೋಗ ಅಂತ ಹೇಳ್ತಾರೆ. ಹಾಗೆ ಯೋಗ ಅಂತ ಹೇಳಿದ್ರೆ ನಮ್ಮನ್ನು ಭಗವಂತನ ಜೊತೆಗೆ ಜೋಡಿಸುವ, ಸೇರಿಸುವ, ಆ ಭಗವಂತನ ಸೇವೆಯಲ್ಲಿ ನಮ್ಮನ್ನು ತೊಡಗಿಸುವ ಆ ಒಂದು ಕ್ರಿಯೆ ಏನಿದೆ ಅದನ್ನ ಯೋಗ ಅಂತ ಹೇಳಿ ಕರೀತೇವೆ. ಆದರೆ ಈಗ ಪ್ರಸ್ತುತವಾಗಿ ಜನ ಯೋಗ ಅಂತ ಹೇಳಿದ್ರೆ ಕೇವಲ ದೈಹಿಕ ವ್ಯಾಯಾಮ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಈಗ ನಾವು ಯೋಗ ಡೇ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಹೇಳಿದ್ರೆ ಜನ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಶಾರೀರಿಕ ವ್ಯಾಯಾಮವನ್ನ ಮಾಡುವುದನ್ನು ನಾವು ಕಾಣಬಹುದು. ಇದು ಈ ಅಷ್ಟಾಂಗ ಯೋಗದ ಅರ್ಧ ತಿಳುವಳಿಕೆಯ ಒಂದು ಪರಿಣಾಮ. ಹೇಗೆ ಅಂತ ಹೇಳಿದ್ರೆ ಪೂರ್ಣ ಜ್ಞಾನ ಒಳ್ಳೆಯದು, ಆದ್ರೆ ಅರೆಜ್ಞಾನ ಅನ್ನುವಂಥದ್ದು ಅದು ಅಜ್ಞಾನಕ್ಕಿಂತಲೂ ಅಪಾಯ ಅಂತ ಹೇಳ್ತಾರೆ. ಹಾಫ್ ನಾಲೆಜ್ ಇಸ್ ಡೇಂಜರಸ್ ಅಂತ ಹೇಳ್ತಾರೆ. ಅದೇ ರೀತಿ ಜನರಿಗೆ ಯೋಗ ಅಂದ್ರೆ ಏನು ಮತ್ತು ಯೋಗದ ಉದ್ದೇಶ ಏನು, ಯೋಗದ ಪರಿಪೂರ್ಣತೆಯನ್ನು ಹೇಗೆ ಕಂಡುಕೊಳ್ಳಬೇಕು, ಇದ್ಯಾವುದು ಕೂಡ ಗೊತ್ತಿಲ್ಲದೆ ಶರೀರವನ್ನು ಸುದೃಢವಾಗಿಟ್ಟುಕೊಳ್ಳಿಕ್ಕೆ ಕೇವಲ ಶಾರೀರಿಕವಾದಂತಹ ಕೆಲವೊಂದು ಒಂದು ಆಸನಗಳನ್ನ ಮಾಡ್ತಾ, ವ್ಯಾಯಾಮಗಳನ್ನ ಮಾಡ್ತಾ ತಮ್ಮ ಶರೀರದ ರೋಗವನ್ನ ನಿವಾರಿಸುವುದರ ಬಗ್ಗೆ ಅವರು ಆಸಕ್ತರಾಗಿದ್ದಾರೆ ವಿನಃ ಅವರಿಗೆ ನಿಜವಾಗಲೂ ಯೋಗ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ.
ಅದರ ನಿಜವಾದ ಪ್ರಯೋಜನವನ್ನು ಅವರಿಗೆ ಪಡೀಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈಗ ಉದಾಹರಣೆಗೆ ನೀವು ಇಲ್ಲಿ ಚಿತ್ರದಲ್ಲಿ ಕಾಣಬಹುದು, ಈ ರೀತಿಯಾಗಿ ಪಾಶ್ಚಾತ್ಯ ದೇಶಗಳ ಒಂದು ಸಂಸ್ಕೃತಿಯನ್ನ ನಮ್ಮ ಈ ಒಂದು ಯೋಗಕ್ಕೂ ಕೂಡ ಅವರು ತರ್ತಾ ಇದ್ದಾರೆ. ಇವುಗಳನ್ನೆಲ್ಲ ನಾವು ಯೋಗ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಮುಂದಕ್ಕೆ ನೋಡ್ತೇವೆ, ಯೋಗವನ್ನ ಆಚರಿಸಬೇಕಾದ್ರೆ ಎಂತಹ ಸ್ಥಳದಲ್ಲಿರ್ಬೇಕು, ಯಾವ ರೀತಿಯಾಗಿ ವ್ಯಕ್ತಿ ಜೀವನ ಶೈಲಿಯನ್ನ ರೂಪಿಸಬೇಕು, ಇವುಗಳನ್ನೆಲ್ಲ ನಾವು ಮುಂದಕ್ಕೆ ನೋಡ್ಲಿಕ್ಕಿದ್ದೇವೆ. ಅಷ್ಟ ಅಂಗ ಯೋಗ ಅಂತ ಹೇಳಿದ್ರೆ ಏನು? ಅಷ್ಟ ಅಂಗದಲ್ಲಿ ಒಟ್ಟು 8 ಅಂಗಗಳು ಬರ್ತವೆ. ಅಷ್ಟ ಅಂತ ಹೇಳಿದ್ರೆ 8. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಈ 8 ಅಂಗಗಳನ್ನ ಒಟ್ಟಿಗೆ ಸೇರಿಸಿ ಅಷ್ಟ ಅಂಗಗಳು ಅಂತ ಹೇಳಿ ಕರೀತಾರೆ. ಇದರ ಎಲ್ಲ ಅರ್ಥ ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಭಗವಂತನು ಈ ಅಧ್ಯಾಯದ ಪ್ರಾರಂಭದಲ್ಲಿ ನಿಜವಾದ ಸನ್ಯಾಸ ಅಂತ ಹೇಳಿದ್ರೆ ಏನು ಅನ್ನೋದನ್ನ ವಿವರಿಸ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚ ಕ್ರಿಯಃ. ದೇವೋತ್ತಮ ಪರಮಪುರುಷನು ಹೇಳಿದನು, ಕರ್ಮಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ, ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ಹೊತ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿಯಲ್ಲ, ಯೋಗಿಯಲ್ಲ. ನಾವಾಗಲೇ ಹೇಳಿದಂತೆ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ವ್ಯಕ್ತಿಯು ನಿಷ್ಕಾಮ ಕರ್ಮ ಯೋಗದಲ್ಲಿ ಪರಿಣತನಾಗಿರಬೇಕು. ಇಲ್ಲಿಯೂ ಕೂಡ ಭಗವಂತ ಹೇಳುವಂತದ್ದು, ಯಾವ ವ್ಯಕ್ತಿ ಕರ್ಮಫಲಂ ಅಥವಾ ಕರ್ಮಫಲದಲ್ಲಿ ಅನಾಶ್ರಿತನಾಗಿದ್ದಾನೆ, ಕರ್ಮಫಲದಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡಿಲ್ಲ, ಅವನು ನಿಜವಾದ ಸನ್ಯಾಸಿ. ಕಾರ್ಯಂ ಕರ್ಮ ಕರೋತಿಯಃ ಅಂದ್ರೆ ಇಲ್ಲಿ ನಿಷ್ಕಾಮ ಕರ್ಮ ಯೋಗಕ್ಕೂ ಸನ್ಯಾಸಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ನ ನಿರಗ್ನಿ ನ ಚ ಅಕ್ರಿಯ. ನಿರಗ್ನಿ ಅಂತ ಹೇಳಿದ್ರೆ ಯಾರು ಅಗ್ನಿಯನ್ನ ಉಪಯೋಗಿಸುವುದಿಲ್ಲ. ಸಾಮಾನ್ಯವಾಗಿ ಸನ್ಯಾಸಿಗಳು ಅಗ್ನಿಯನ್ನ ಮುಟ್ಟುವಂತಿಲ್ಲ ಅಥವಾ ಅಗ್ನಿಯನ್ನ ಉಪಯೋಗಿಸುವಂತಿಲ್ಲ. ಅಗ್ನಿ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಗ್ನಿಯನ್ನ ಉಪಯೋಗಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಭೌತಿಕವಾದ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿದ್ದಾನೆ ಅನ್ನುವಂತಹ ಒಂದು ಅರ್ಥ ಇದೆ. ಅದು ಯಾಕೆಂದ್ರೆ ನಮಗೆ ಈಗ ಅಡಿಗೆ ಮಾಡ್ಲಿಕ್ಕೆ ಅಗ್ನಿ ಬೇಕು, ಕಾರ್ಖಾನೆಗಳಲ್ಲಿ ಅಗ್ನಿ ಬೇಕು, ಎಲ್ಲಾ ವಿಚಾರಗಳಲ್ಲಿ, ನಾನಾ ವಿಚಾರಗಳಲ್ಲಿ ಭೌತಿಕವಾದಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಅಗ್ನಿಯ ಅವಶ್ಯಕತೆ ಇರ್ತದೆ. ಹಾಗೆ ಕರ್ಮಕಾಂಡ ವಿಚಾರಗಳು ವೇದಗಳಲ್ಲಿ ಬರುವಂತಹದ್ದು, ಅದಕ್ಕೆ ಮಾಡುವಂತಹ ಯಜ್ಞ ಯಾಗಾದಿಗಳಿಗೂ ಅಗ್ನಿಯೂ ಬೇಕು. ಆದರೆ ಸನ್ಯಾಸಿಯು ಕಾಮ್ಯ ಕರ್ಮಗಳಲ್ಲಿ ತೊಡಗದೇ ಇರುವುದರಿಂದ ಅವನಿಗೆ ಅಗ್ನಿಯ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಅಗ್ನಿ ನಿರಗ್ನಿ ಅಂತ ಹೇಳಿದ್ರೆ ಸನ್ಯಾಸಿಗಳ ಒಂದು ಲಕ್ಷಣ ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಆದ್ರೆ ಭಗವಂತ ಇಲ್ಲಿ ಹೇಳುವುದು ಕೇವಲ ನಿರಗ್ನಿ ಆಗುವುದರಿಂದ, ಅಂದ್ರೆ ಕೇವಲ ಅಗ್ನಿಯನ್ನ ಬಳಸದೇ ಇರುವುದರಿಂದ ವ್ಯಕ್ತಿ ಆತನು ಸನ್ಯಾಸಿ ಆಗುವುದಿಲ್ಲ. ಆದ್ರೆ ನಿಜವಾಗಿ ವ್ಯಕ್ತಿಯು ಕರ್ಮಫಲವನ್ನ ತ್ಯಾಗ ಮಾಡಬೇಕು, ಕರ್ಮವನ್ನೇ ತ್ಯಾಗ ಮಾಡುವುದು ಸರಿಯಲ್ಲ ಅಂತ ಹೇಳಿ ಇಲ್ಲಿ ಭಗವಂತನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಮುಂದಕ್ಕೆ ಭಗವಂತನು 3ನೇ ಶ್ಲೋಕದಲ್ಲಿ ಆರುರುಕ್ಷೋ ಮುನಿರ್ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣ ಮುಚ್ಚತೆ ಅಂತ ಹೇಳಿ ಯೋಗದ ಕುರಿತಾಗಿ ಹೇಳ್ತಾ ಇದ್ದಾನೆ. ಯೋಗದಲ್ಲಿ ಆರಂಭಿಕ ವ್ಯಕ್ತಿ ಯಾರಿದ್ದಾನೆ ಅವನನ್ನ ಆರುರುಕ್ಷ ಅಂತ ಕರೀತಾರೆ. ಮತ್ತೆ ಯಾರು ಈಗಾಗಲೇ ಯೋಗದಲ್ಲಿ ಸಿದ್ಧಿಯನ್ನ ಅಥವಾ ಒಂದು ಪ್ರಗತಿಯನ್ನ ಸಾಧಿಸಿದ್ದಾನೆ ಅಂಥವನನ್ನ
ಆರೂಢ ಅಂತ ಹೇಳಿ ಕರೀತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಮತ್ತು ಧಾರಣ ಇತ್ಯಾದಿ ಹಂತಗಳಲ್ಲಿ ಇರುವಂತಹ ವ್ಯಕ್ತಿಯನ್ನ ಆರುರುಕ್ಷು ಅಂತ ಹೇಳಿ ಕರೆದ್ರೆ, ಧಾರಣ ಮತ್ತು ಸಮಾಧಿ ಸ್ಥಿತಿಯಲ್ಲಿ ಆ ಹಂತಕ್ಕೆ ಬಂದಂತಹ ವ್ಯಕ್ತಿಯನ್ನ ಆರೂಢ ಅಂತ ಹೇಳಿ ಕರೀತಾರೆ. ಹೀಗೆ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡುವವರಲ್ಲಿಯೂ ಕೂಡ 2 ವಿಭಾಗಗಳನ್ನಾಗಿ ನಾವು ಮಾಡಬಹುದು. ಮೊದಲ 6 ಒಂದು ವಿಭಾಗ, ಕೊನೆಯ 2 ಇನ್ನೊಂದು ವಿಭಾಗ. ಇಲ್ಲಿ 3ನೇ ಶ್ಲೋಕದಲ್ಲಿ ಹೇಳುವಂತೆ, ಯಾರು ಆರುರುಕ್ಷುವಾಗಿದ್ದಾನೋ ಅಥವಾ ಆರಂಭಿಕ ಹಂತದಲ್ಲಿದ್ದಾನೋ ಅವನಿಗೆ ಕರ್ಮವೇ ಕಾರಣ. ಅಂದ್ರೆ ಅವನು ಮಾಡುವಂತಹ ಕರ್ಮಗಳು, ಈ ಕೆಲಸಗಳು ಅಥವಾ ಸಾಧನೆ ಏನಿದೆ ಅದು ಮುಖ್ಯ ಕಾರಣವಾಗಿರುತ್ತದೆ ಅವನ ಪ್ರಗತಿಗೆ. ಆದ್ರೆ ಯೋಗಾರೂಢಸ್ಯ ತಸ್ಯೈವ ಶಮ ಕಾರಣ ಮುಚ್ಯತೆ. ಯಾರು ಈಗಾಗಲೇ ಪ್ರಗತಿಯನ್ನು ಸಾಧಿಸಿದ್ದಾನೋ ಅವನು ತನ್ನ ಮನಸ್ಸನ್ನ ಎಷ್ಟರ ಮಟ್ಟಿಗೆ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾನೋ ಅದರ ಮೇಲೆ ಅವನ ಆ ಒಂದು ಪ್ರಗತಿಯನ್ನ ನಿರ್ಧರಿಸಲಾಗುತ್ತದೆ. ಅಂದ್ರೆ ಪ್ರಾರಂಭದಲ್ಲಿ ಮೊದಲು ವ್ಯಕ್ತಿಯು ಕರ್ಮವನ್ನ ಮಾಡಿ ತಾನು ಆ ಒಂದು ಹಂತಕ್ಕೆ ಬರಬೇಕು. ಯಾರು ಅಷ್ಟಾಂಗ ಯೋಗವನ್ನ ಪ್ರಾರಂಭಿಸ್ತಾ ಇದ್ದಾರೋ ಆ ಪ್ರಾರಂಭದ ಹಂತದಲ್ಲೇ ತಾನು ಕರ್ಮವನ್ನ ಬಿಟ್ಟು ಬಿಟ್ಟಾಗ ಅವನಿಗೆ ಆ ಕರ್ಮಗಳಲ್ಲಿ ಅಥವಾ ಕರ್ಮದ ಫಲದಲ್ಲಿ ಆಸಕ್ತಿಯು ಉಳಿದಿರುವುದರಿಂದ ಆತನು ಪತನವನ್ನ ಹೊಂದುವಂತಹ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಕರ್ಮವನ್ನ ತಕ್ಷಣವೇ ಬಿಟ್ಟು ಬಿಡಬಾರದು. ಒಬ್ಬ ವ್ಯಕ್ತಿ ಆರೂಢ ಸ್ಥಿತಿಗೆ ಬಂದಾಗ, ಧಾರಣ ಮತ್ತು ಸಮಾಧಿ ಸ್ಥಿತಿಗೆ ಬಂದಾಗ ತಾನು ಕರ್ಮವನ್ನ ಬಿಟ್ಟು ಬಿಡಬಹುದು. ಆದರೆ ಅಲ್ಲಿಯವರೆಗೆ ಕರ್ಮಗಳನ್ನ ಮಾಡುತ್ತಲೇ ಇರಬೇಕು. ಮತ್ತು ಧಾರಣ ಮತ್ತು ಸಮಾಧಿ ಸ್ಥಿತಿಯಲ್ಲಿ ವ್ಯಕ್ತಿಯು ನಿರಂತರವಾಗಿ ಭಗವಂತನ ಧ್ಯಾನವನ್ನ ಮಾಡಬೇಕೇ ವಿನಃ ಯಾವುದೇ ಶೂನ್ಯವನ್ನ ಚಿಂತನೆ ಮಾಡ್ತಾ ಕುಳಿತುಕೊಳ್ಳುವಂತದ್ದಲ್ಲ. ಇದನ್ನ ಈ ಅಧ್ಯಾಯದ ಕೊನೆಯದಾಗಿ ನಿರ್ಣಯ ರೂಪವಾಗಿ ಭಗವಂತನೇ ತಿಳಿಸ್ತಾನೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹಿ ಆತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ. ಮನುಷ್ಯನು ತನ್ನ ಮನಸ್ಸಿನ ಸಹಾಯದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಹೀನೈಸಿಕೊಳ್ಳಬಾರದು. ಬದ್ಧ ಜೀವಿಗೆ ಮನಸ್ಸೇ ಬಂಧು, ಮನಸ್ಸೇ ಶತ್ರು. ಈ ಮನಸ್ಸು ಅನ್ನುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಬಾಹ್ಯ ಪ್ರಪಂಚಕ್ಕೂ ನಮಗೂ ಒಂದು ಸಂಪರ್ಕವನ್ನ ಬೆಳೆಸುವಂತಹ ಒಂದು ಸಾಧನ. ನಮ್ಮ 5 ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳೇನಿದೆ, ಹೊರಗಿನ ಪ್ರಪಂಚದಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬಂತಹ ಪಂಚತನ್ಮಾತ್ರೆಗಳನ್ನ ಸ್ವೀಕಾರ ಮಾಡಿ ಅದು ತಂದು ಕೊನೆಗೆ ಮನಸ್ಸಿಗೆ ಮುಟ್ಟಿಸ್ತದೆ. ಆ ಮನಸ್ಸು ಈ ಪಂಚತನ್ಮಾತ್ರೆಗಳ ಜೊತೆಗೆ ತನ್ಮಾತ್ರೆಗಳು ಬಂದಾಗ, ಅಂದ್ರೆ ಯಾವುದೋ ಒಂದು ದೃಶ್ಯ ಅಥವಾ ಯಾವುದೋ ಒಂದು ಶಬ್ದ, ಒಂದು ಗಂಧ, ಒಂದು ರುಚಿ ಅಥವಾ ಸ್ಪರ್ಶ, ಇವುಗಳನ್ನ ಮನಸ್ಸು ಗ್ರಹಿಸಿದಾಗ ಆ ಮನಸ್ಸಿಗೆ ಸುಖ ಅಥವಾ ದುಃಖ ಅನ್ನುವಂತಹ ದ್ವಂದ್ವಗಳು ಉಂಟಾಗ್ತವೆ. ನಮಗೆ ಒಳ್ಳೆಯ ದೃಶ್ಯವನ್ನು ನೋಡಿದಾಗ ಖುಷಿ ಆಗ್ತದೆ, ಭಯಾನಕವಾದ ದೃಶ್ಯವನ್ನು ನೋಡಿದಾಗ ಭಯವಾಗ್ತದೆ. ಹಾಗೆ ರುಚಿಯಾದಂತಹ ಆಹಾರವನ್ನು ಸೇವಿಸಿದಾಗ ಸಂತೋಷ ಆಗ್ತದೆ, ಕಹಿಯನ್ನ ಉಂಡಾಗ ನಮಗೆ ಕಷ್ಟ ಆಗ್ತದೆ. ಈ ರೀತಿ ಬಾಹ್ಯ ಪ್ರಪಂಚದಲ್ಲಿ ನಡೆಯುವಂತಹ ಬೇರೆ ಬೇರೆ ಘಟನೆಗಳು ನಮ್ಮ ಮನಸ್ಸಿನ ಮೇಲೆ ನೇರವಾದಂತಹ ಪರಿಣಾಮವನ್ನ ಬೀರ್ತದೆ. ಅದು ಯಾವಾಗ ಬೀರ್ತದೆ ಅಂತ ಹೇಳಿದ್ರೆ, ನಾವು ಮಾಡುವಂತಹ ಕರ್ಮ ಏನಿದೆ ಅದು ನಾವು ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಹೊಂದಿಲ್ಲದೆ ಇರುವಾಗ ಈ ಒಂದು ಮನಸ್ಸು ನಿಯಂತ್ರಣಕ್ಕೆ ಸಿಗುವುದಿಲ್ಲ. ವ್ಯಕ್ತಿಯು ಪ್ರಯತ್ನಪೂರ್ವಕವಾಗಿ ತನ್ನ ಮನಸ್ಸನ್ನ ನಿಗ್ರಹಿಸಿಕೊಳ್ಳಬೇಕು ಮತ್ತು ಹೊರಗಿನ ಪ್ರಪಂಚದ ದ್ವಂದ್ವಗಳಿಂದ ತಾನು ದೂರವಾಗಬೇಕು. ತನ್ನ ಪ್ರಯತ್ನ ಇಲ್ಲದೆ ಹೋದರೆ, ಅಂದರೆ ವ್ಯಕ್ತಿಯು ಸುಮ್ಮನೆ ತನ್ನ ಮನಸ್ಸು ಏನನ್ನೆಲ್ಲ ಗ್ರಹಿಸ್ತದೋ ಅವುಗಳ ಜೊತೆಗೆ ಅವನು ಸೇರಿಕೊಂಡು ಹೋಗ್ತಾ ಇದ್ರೆ ಅವನು ಪ್ರಪಂಚದ ದ್ವಂದ್ವಗಳಲ್ಲೇ ಮುಳುಗಿ ಹೋಗ್ತಾನೆ. ಅವನಿಗೆ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಸಾಧ್ಯವಾಗುವುದಿಲ್ಲ. ಹೇಗೆ ಒಂದು ಭೂಮಿಯಲ್ಲಿ ನಾವು ಕೃಷಿಯನ್ನ ಮಾಡದೇ ಇದ್ರೆ ಅಲ್ಲಿ ತಾನಾಗಿಯೇ ಕಳೆಗಿಡಗಳು ಬೆಳೆಯುತ್ತದೋ, ಅದೇ ರೀತಿ ಯಾವ ವ್ಯಕ್ತಿ ಪ್ರಯತ್ನಪೂರ್ವಕವಾಗಿ ತನ್ನ ಮನಸ್ಸನ್ನು ನಿಗ್ರಹ ಮಾಡುವುದಿಲ್ಲವೋ ಅಂತಹ ವ್ಯಕ್ತಿಯು ಜೀವನದಲ್ಲಿ ಒಂದು ಸಾರ್ಥಕತೆಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಬಂಧು, ಯಾರು ಬಂಧು? ನಮಗೆ ನಾವೇ ಬಂಧು. ಇಲ್ಲಿ ಆತ್ಮ ಅನ್ನುವಂತಹ ಪದವನ್ನ ಮನಸ್ಸಿಗೆ ಹೋಲಿಸಲಾಗಿದೆ, ಮನಸ್ಸಿನ ಜೊತೆಗೆ ಗುರುತಿಸಿಕೊಳ್ಳುವಂತಹ ವ್ಯಕ್ತಿಗೆ ಹೋಲಿಸಲಾಗಿದೆ. ಯಾವ ವ್ಯಕ್ತಿಯು ಪ್ರಯತ್ನಪೂರ್ವಕವಾಗಿ ತನ್ನ ಮನಸ್ಸನ್ನ ನಿಗ್ರಹಿಸ್ತಾನೋ, ತನ್ನ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತಾನೋ ಅವನು ಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ದಾನೆ.
ಆದ್ರೆ ಯಾರು ಇದನ್ನ ಮಾಡದೆ ಪ್ರಪಂಚದ ಸುಖ ದುಃಖಗಳನ್ನ ಅನುಭವಿಸುವುದರಲ್ಲೇ ಜೀವನವನ್ನ ಕಳೆಯುತ್ತಾ ಇದ್ದಾನೋ ಅವನು ಭೋಗದ ಜೀವನವನ್ನ ನಡೆಸ್ತಾ ಇದ್ದಾನೆ. ಇದು ಯೋಗ ಮತ್ತು ಭೋಗದ ನಡುವೆ ಇರುವಂತಹ ವ್ಯತ್ಯಾಸ. ಯೋಗ ಅಂತ ಹೇಳಿದ್ರೆ ನಮ್ಮನ್ನು ಭಗವಂತನ ಜೊತೆಗೆ ಸೇರಿಸುವಂತಹ, ಭಗವಂತನ ಸಂಪರ್ಕವನ್ನ ನಮಗೆ ಮಾಡಿಕೊಡುವಂತಹ ಒಂದು ಸಾಧನ, ಅದು ಯೋಗ. ಭೌತಿಕ ಪ್ರಪಂಚದಲ್ಲೇ ಮೈಮರೆತಿರುವಂತಹ ಒಂದು ಕಾರ್ಯ, ಅದು ಭೋಗ ಅಂತ ಹೇಳಿ ಕರೀತೇವೆ. ಯಾವಾಗ ನಾವು ಯಾವುದೇ ಒಂದು ಕಾರ್ಯವನ್ನ ನಮ್ಮ ಸ್ವಂತ ತೃಪ್ತಿಗೋಸ್ಕರ, ನಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೋಸ್ಕರ ಮಾಡ್ತೇವೋ ಅದು ಭೋಗ. ನಾವು ಭಗವಂತನ ತೃಪ್ತಿಗಾಗಿ ಕೆಲಸ ಮಾಡಿದಾಗ ಅದು ಯೋಗ ಅಂತ ಹೇಳಿ ಅನ್ನಿಸಿಕೊಳ್ಳುತ್ತದೆ. ಆದ್ದರಿಂದಲೇ ಇಲ್ಲಿ ಮುಂದಿನ 6ನೇ ಶ್ಲೋಕದಲ್ಲಿ ಭಗವಂತ ಹೇಳುವಂತದ್ದು, ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮ ಇವಾತ್ಮನಾಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮ ಇವ ಶತ್ರುವತ್. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ, ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. ಮನಸ್ಸನ್ನ ಗೆಲ್ಲುವಂಥದ್ದು ಬಹಳ ಮುಖ್ಯ. ನಾವು ಮನಸ್ಸನ್ನ ಗೆಲ್ಲದೇ ಇದ್ರೆ ಅದು ದೊಡ್ಡ ಶತ್ರು. ಈಗ ನಾವು ಒಬ್ಬ ಶತ್ರುವನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡ್ರೆ ಅವನು ಎಷ್ಟೊಂದು ಅಪಾಯಕಾರಿ. ಹಾಗೆ ಆ ಮನಸ್ಸನ್ನ ನಮಗೆ ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನನ್ನ ಬಂಧುವಾಗಿ ಮಾಡಿಕೊಳ್ಳುವುದು ಒಂದೇ ಒಂದು ಉಪಾಯ, ಅದನ್ನು ಬಿಟ್ರೆ ಬೇರೆ ಉಪಾಯ ಇಲ್ಲ. ಹಾಗಾಗಿ ನಾವು ಮನಸ್ಸನ್ನ ನಮ್ಮ ಬಂಧುವಾಗಿ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಇಂದ್ರಿಯ ನಿಗ್ರಹ ಮಾಡಬೇಕು. ಅದಕ್ಕೋಸ್ಕರ ಭಗವಂತನಿಗೆ ನಾವು ಶರಣಾಗಬೇಕು. ಯಾವಾಗ ಆ ಹೃಷಿಕೇಶನನ್ನ ನಾವು ನಮ್ಮ ಹೃಷಿಕದಿಂದ ಸೇವೆ ಮಾಡ್ತೇವೋ ಆಗ ಅದು ಭಕ್ತಿ ಅಂತೇಳಿ ಅನಿಸಿಕೊಳ್ತದೆ. ಹೃಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಈ ರೀತಿಯಾಗಿ ವ್ಯಕ್ತಿಯು ಮನಸ್ಸನ್ನ ಗೆಲ್ಲುವ ಮೂಲಕ ಬಾಹ್ಯ ಪ್ರಪಂಚದಲ್ಲಿ ನಡೆಯುವಂತಹ ದ್ವಂದ್ವಗಳಿಂದ ತನ್ನನ್ನು ತಾನು ದೂರ ಇಟ್ಟುಕೊಳ್ಳಬಹುದು. ಅದನ್ನೇ ಭಗವಂತ ಮುಂದಿನ ಶ್ಲೋಕದಲ್ಲಿ ತಿಳಿಸುವಂತಹದ್ದು. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನಾಪಮಾನಗಳು ಎಲ್ಲವೂ ಒಂದೇ. ಹೀಗೆ ವ್ಯಕ್ತಿಯು ಎಲ್ಲವನ್ನೂ ಸಮಾನವಾಗಿ ಸ್ವೀಕಾರ ಮಾಡುವಂತಹ ಒಂದು ಹಂತಕ್ಕೆ ಬರ್ತಾನೆ. ಇಲ್ಲಿ ಬಹಳ ಮುಖ್ಯವಾದದ್ದು ನಮ್ಮ ಮನಸ್ಸನ್ನ ಭಗವಂತನ ಧ್ಯಾನದಲ್ಲಿ ತೊಡಗಿಸುವುದು. ಆಗ ಎಲ್ಲವೂ ಕೂಡ ಸರಿಯಾದಂತಹ ಸ್ಥಾನದಲ್ಲಿ ನಿಲ್ತದೆ. ಭಗವಂತನು ನಮ್ಮ ಮನಸ್ಸಿನಲ್ಲಿ ನಿರಂತರವಾಗಿ ಬಂದು ಕುಳಿತರೆ ಇಂದ್ರಿಯಗಳೆಲ್ಲ ತಾನಾಗಿಯೇ ನಮ್ಮ ಹತೋಟಿಗೆ ಬರ್ತದೆ, ಅಥವಾ ಭಗವಂತನ ಹತೋಟಿಗೆ ಬರ್ತದೆ. ಯಾವ ವ್ಯಕ್ತಿ ಸಾಯುವ ಸಂದರ್ಭದಲ್ಲಿಯೂ ಭಗವಂತನನ್ನೇ ನೆನೆಯುತ್ತಾನೋ ಅವನು ನೇರವಾಗಿ ಭಗವಂತನ ಧಾಮಕ್ಕೆ ಹೋಗ್ತಾನೆ ಮತ್ತು ತನ್ನ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ತಾನೆ. ಹಾಗಾಗಿ ನಮ್ಮ ಜೀವನದ ಒಂದು ಮುಖ್ಯವಾದಂತಹ ಗುರಿ ಏನು ಅಂತ ಹೇಳಿದ್ರೆ ಆ ಮನಸ್ಸನ್ನ ಭಗವಂತನ ಪಾದಕಮಲಗಳಲ್ಲಿ ನೆಡುವಂತಹದ್ದು. ಈ ಎಲ್ಲ ವಿಚಾರಗಳನ್ನು ಭಗವಂತ ಈ ಒಂದು 10ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ್ ಅಪರಿಗ್ರಹ. ಯೋಗಿಯು ತನ್ನ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಪರಮ ಪ್ರಭುವಿನ ಸಂಬಂಧದಲ್ಲಿ ಸದಾ ತೊಡಗಿಸಬೇಕು. ಅವನು ಏಕಾಂತದಲ್ಲಿ ವಾಸ ಮಾಡಬೇಕು ಮತ್ತು ಯಾವಾಗಲೂ ಎಚ್ಚರದಿಂದ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಬೇಕು. ಆತನು ಬಯಕೆಗಳಿಂದ ಮತ್ತು ಗಳಿಕೆಯ ಆಸೆಯಿಂದ ಮುಕ್ತನಾಗಿರಬೇಕು. ಇದನ್ನೇ ನಿಷ್ಕಾಮ ಕರ್ಮ ಯೋಗ ಅಂತ ಹೇಳುವುದು. ಈ ನಿಷ್ಕಾಮ ಕರ್ಮ ಯೋಗವನ್ನ ಅಭ್ಯಾಸ ಮಾಡಿದ ಮೇಲೆ ವ್ಯಕ್ತಿಯು ಅಷ್ಟಾಂಗ ಯೋಗವನ್ನ ಮಾಡಲಿಕ್ಕೆ ಅರ್ಹನಾಗುತ್ತಾನೆ. ಆದ್ರೆ ಅಷ್ಟಾಂಗ ಯೋಗವನ್ನ ಮಾಡಲೇಬೇಕು ಅಂತ ಹೇಳಿ ಇಲ್ಲ. ನಾವು ನಿಷ್ಕಾಮ ಕರ್ಮ ಯೋಗವನ್ನ ಮಾಡುವ ಮೂಲಕ ಭಗವಂತನ ಜ್ಞಾನವನ್ನ ಸಂಪಾದನೆ ಮಾಡಿ ನೇರವಾಗಿ ಭಕ್ತಿ ಯೋಗದಲ್ಲೇ ಜೀವನದ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯ ಇದೆ. ಅಷ್ಟಾಂಗ ಯೋಗದ 8 ಅಂಗಗಳು ಈ ರೀತಿಯಾಗಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ಅಂಗಗಳು ಒಟ್ಟಿಗೆ ಸೇರಿ ಅದು ಅಷ್ಟ ಅಂಗಗಳು ಅಂತ ಹೇಳಿ ಕರೀತಾರೆ. ಈ ಅಷ್ಟ ಅಂಗಗಳ ಒಂದು ಅರ್ಥವನ್ನ ಈಗ ನಾವು ನೋಡೋಣ. ಮೊದಲನೇದಾಗಿ ಯಮ.
ಯಮ ಅಂತ ಹೇಳಿದ್ರೆ ನಮ್ಮ ಬಾಹ್ಯ ಶಿಸ್ತು, ಹೊರಗಿನ ಪ್ರಪಂಚದಲ್ಲಿ ಅಂದ್ರೆ ನಮ್ಮ ಏನು ದಿನಚರಿಗಳಿರ್ತವೆ ಅವುಗಳಲ್ಲಿ ನಾವು ಶಿಸ್ತನ್ನ ಪಾಲಿಸಬೇಕು. ಯಾವಾಗ ಊಟ ಮಾಡಬೇಕು, ಎಷ್ಟೊತ್ತಿಗೆ ಊಟ ಮಾಡಬೇಕು, ಎಷ್ಟೊತ್ತಿಗೆ ಬೆಳಗ್ಗೆ ಏಳ್ಬೇಕು, ಇವುಗಳಲ್ಲಿ ಒಂದು ರೀತಿಯ ಶಿಸ್ತು ಇರಬೇಕು. ನಾವು ಎಷ್ಟು ಎಷ್ಟು ಬೆಳಗ್ಗೆ ಎಷ್ಟೊತ್ತಿಗೆ ಎದುರು ನಡೀತದೆ, ಯಾವಾಗ ಬೇಕಾದ್ರೂ ಊಟ ಮಾಡಬಹುದು, ಯಾವಾಗ ರಾತ್ರಿ ಎಷ್ಟೊತ್ತಿಗೆ ಬೇಕಾದ್ರೂ ಮಲಗಬಹುದು, ಆ ರೀತಿಯಾಗಿಲ್ಲ. ಒಂದು ಶಿಸ್ತನ್ನ ಆತನು ಪಾಲನೆ ಮಾಡಬೇಕು. ಇದು ಸಾಮಾನ್ಯವಾದ ಅರ್ಥ ಯಮ ಅಂತ ಹೇಳಿದ್ರೆ. ಅಷ್ಟಾಂಗ ಯೋಗಿ ಏನ್ ಮಾಡ್ಬೇಕು, ಮೊದಲು ಆತನು ಮನೆಯನ್ನ ಬಿಟ್ಟು ಏಕಾಂತ ಸ್ಥಳಕ್ಕೆ ಹೋಗ್ಬೇಕು. ಅಂದ್ರೆ ಕಾಡು ಅಥವಾ ಹಿಮಾಲಯ ಇಂಥ ಸ್ಥಳಕ್ಕೆ ಆತನು ಹೋಗಬೇಕು. ಮತ್ತು ಈ ಮನಸ್ಸು ಯಾವಾಗ್ಲೂ ಹೊರಗಿನ ಪ್ರಪಂಚದ ಜೊತೆಗೆ ಸಂಪರ್ಕದಲ್ಲಿರ್ತದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳ ಮುಖಾಂತರ ಅಂತಹ ಮನಸ್ಸನ್ನ ಸದಾ ಎಚ್ಚರದಿಂದ ನಿಯಂತ್ರಣದಲ್ಲಿಡಬೇಕು. ಇದು ನಮಗೆ ಬೆಳಗ್ಗೆ ಜಪ ಮಾಡುವಾಗ ಗೊತ್ತಾಗ್ತದೆ ಆ ಮನಸ್ಸಿನ ಬಗ್ಗೆ ನಾವು ಎಷ್ಟು ಎಚ್ಚರದಿಂದ ಇರಬೇಕು ಅಂತ ಹೇಳಿ. ಆ ಮನಸ್ಸು ಎಲ್ಲೆಲ್ಲ ಓಡ್ತದೆ, ಅಂತ ಮನಸ್ಸನ್ನ ಎಚ್ಚರದಿಂದ ವ್ಯಕ್ತಿಯು ನಿಯಂತ್ರಣದಲ್ಲಿ ಇಡಬೇಕು. ಆಮೇಲೆ ನಿಯಮ, ಇದು ಆಂತರಿಕವಾದಂತಹ ಒಂದು ಶಿಸ್ತು, ಅಂದ್ರೆ ನಮ್ಮ ಒಳಗೆ ಇರುವಂತದ್ದು. ಆಹಾರ, ನಿದ್ರೆ, ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ಮಿತನಾಗಿ ಇರಬೇಕು. ಮುಂದಿನದ್ದು ಶರೀರವನ್ನ ಸುದೃಢವಾಗಿಟ್ಕೊಳ್ಬೇಕು. ಯಾಕಂದ್ರೆ ಅಷ್ಟಾಂಗ ಯೋಗದಲ್ಲಿ ಆ ಒಂದು ನಮ್ಮ ಶರೀರವೇ ಒಂದು ರಥ ಇದ್ದ ಹಾಗೆ, ಇದನ್ನ ಸರಿಯಾಗಿಟ್ಟುಕೊಂಡು ಇದರ ಮುಖಾಂತರ ಸಾಧನೆಯನ್ನ ಮಾಡುವುದು. ಈಗ ಶರೀರವೇ ನಮಗೆ ಸಮಸ್ಯೆಯನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಒಂದು ಕಡೆ ಕುಳಿತುಕೊಂಡು ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಕಾಲು ನೋವು ಬರ್ತದೆ, ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಬೆನ್ನು ಬಗ್ಗುತ್ತದೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆ ಬರುವಂತಹದ್ದು, ಈ ರೀತಿ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಡೆ ಸರಿಯಾಗಿ ಒಂದು ಆಸನದಲ್ಲಿ ಬಹಳ ಹೊತ್ತು, ಕೆಲವು ನಿಮಿಷಗಳಿರ್ಬೋದು ಅಥವಾ ಕೆಲವು ಗಂಟೆಗಳ ಕಾಲ, ಯೋಗಿಗಳು ಕೆಲವು ದಿನಗಳು, ಕೆಲವು ತಿಂಗಳುಗಳು ಅಥವಾ ಇನ್ನು ಕೆಲವರು ಕೆಲವು ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಕುಳಿತುಕೊಂಡು ಧ್ಯಾನವನ್ನ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಪಡೆದಿರ್ತಾರೆ. ಅದನ್ನೆಲ್ಲ ಸಾಧಿಸಬೇಕು ಅಂತ ಹೇಳಿದ್ರೆ ಮೊದಲು ಆಸನವನ್ನ ಅಭ್ಯಾಸ ಮಾಡಬೇಕು. ಬೇರೆ ಬೇರೆ ರೀತಿಯಾದಂತಹ ಆಸನಗಳಿವೆ. ಈ ಆಸನಗಳನ್ನ ಅಭ್ಯಾಸ ಮಾಡುವ ಮೂಲಕ ಶರೀರದಲ್ಲಿರುವಂತಹ ಏನು ಜಾಡ್ಯ ಇದೆ ಅವುಗಳೆಲ್ಲ ದೂರವಾಗ್ತದೆ, ಆರೋಗ್ಯವು ಕೂಡ ಉತ್ತಮವಾಗ್ತದೆ, ಮತ್ತು ಆತನು ತನ್ನ ಶರೀರದ ಮೇಲೆ ಒಂದು ನಿಯಂತ್ರಣವನ್ನ ಪಡೆದಿರ್ತಾನೆ. ನೆಲದ ಮೇಲೆ ದರ್ಭೆಯನ್ನ ಇಡಬೇಕು ಮೊದಲು, ಆಸನವನ್ನ ಪ್ರಾರಂಭ ಮಾಡುವ ಮೊದಲು. ಆಮೇಲೆ ಈಗ ನಾವು ಯೋಗ ಮ್ಯಾಟ್ ಯೂಸ್ ಮಾಡ್ತೇವೆ, ಆದ್ರೆ ಇಲ್ಲಿ ಹೇಳುವಂತಹ ವಿಚಾರ ಏನಂತ ಹೇಳಿದ್ರೆ ಮೊದಲು ದರ್ಭೆಯನ್ನ ಇಟ್ಟು ಆಮೇಲೆ ಅದರ ಮೇಲೆ ಜಿಂಕೆಯ ಚರ್ಮವನ್ನ ಇಡಬೇಕು. ಜಿಂಕೆಯ ಚರ್ಮ ಯಾಕೆ ಅಂತ ಹೇಳಿದ್ರೆ ಅದರ ಹತ್ರ ಈ ಹಾವುಗಳು ಅಥವಾ ಹಲ್ಲಿ ಇವುಗಳೆಲ್ಲ ಬರುವುದಿಲ್ಲ, ಸರೀಸೃಪಗಳೆಲ್ಲ ಬರುವುದಿಲ್ಲ, ಹಾಗಾಗಿ ಜಿಂಕೆಯ ಚರ್ಮವನ್ನ ಉಪಯೋಗಿಸುವಂತಹದ್ದು. ಆಮೇಲೆ ಬಹಳ ಎತ್ತರವಾದಂತಹ ಎತ್ತರವಾಗಿಯೂ ಇರಬಾರದು, ಬಹಳ ತಗ್ಗಾಗಿಯೂ ಇರದೇ ಇರುವಂತಹ ಒಂದು ಪೀಠವನ್ನ ತಯಾರು ಮಾಡಬೇಕು. ಸಾಮಾನ್ಯವಾಗಿ ಭಗವಂತನ ಲೀಲಾ ಸ್ಥಳಗಳೇನಿದೆ ಅವುಗಳು ಯೋಗಕ್ಕೆ ಅಥವಾ ಈ ಒಂದು ಅಭ್ಯಾಸಕ್ಕೆ, ಅಷ್ಟಾಂಗ ಯೋಗ ಅಭ್ಯಾಸಕ್ಕೆ ಬಹಳ ಉತ್ತಮವಾದದ್ದು. ನಾವು ಧ್ರುವ ಮಹಾರಾಜನ ಕಥೆಯನ್ನು ಕೇಳಬಹುದು. ಧ್ರುವ ಮಹಾರಾಜ ವೃಂದಾವನದ ಮಧುವನದಲ್ಲಿ ತಾನು ತಪಸ್ಸನ್ನ ಮಾಡ್ತಾನೆ. ಅದು ಸತ್ಯಯುಗದಲ್ಲಿ ನಡೆದಂತಹ ಘಟನೆ. ಈ ರೀತಿ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ದೇಹ, ಕುತ್ತಿಗೆ ಮತ್ತು ಶಿರಸ್ಸು ಇಲ್ಲಿ ಚಿತ್ರದಲ್ಲಿ ಕಾಣುವ ಹಾಗೆ ಒಂದೇ ಪಂಕ್ತಿಯಲ್ಲಿ ಅಂದ್ರೆ ನೇರವಾಗಿಟ್ಟುಕೊಂಡು ಮೂಗಿನ ತುದಿಯನ್ನ ಸಮಾನವಾಗಿ ನೋಡ್ತಾ ಇರಬೇಕು, ಬೇರೆಲ್ಲೂ ನೋಡ್ಲಿಕ್ಕಿಲ್ಲ. ಕಣ್ಣನ್ನ ಪೂರ್ತಿ ಮುಚ್ಚಿದ್ರೆ ನಿದ್ದೆ ಬರ್ತದೆ, ಕಣ್ಣನ್ನ ಪೂರ್ತಿ ತೆರೆದ್ರೆ ನಮಗೆ ಆ ಮನಸ್ಸು ವಿಚಲಿತವಾಗ್ತದೆ. ಹಾಗಾಗಿ ಅರ್ಧ ಮುಚ್ಚಿದ ಕಣ್ಣು ಇರಬೇಕು. ಪ್ರಶಾಂತನಾಗಿ, ಯಾರ ಮೇಲೂ ಸಿಟ್ಟಿಲ್ಲ, ನಿರ್ಭಯನಾಗಿ. ಆಚೆ ಈಚೆ ಹುಲಿ, ಕರಡಿ ಇವುಗಳೆಲ್ಲ ಬರಬಹುದು, ಆದ್ರೆ ಹೆದರ್ಕೊಳ್ಬಾರ್ದು. ಬ್ರಹ್ಮಚಾರಿಯಾಗಿ ತಾನು ಮನಸ್ಸಿನಿಂದಲೂ ಯಾವುದೇ ಒಂದು ಕಾಮನೆಗಳನ್ನ ಇಟ್ಟುಕೊಂಡಿರಬಾರದು. ಹೃದಯದಲ್ಲಿ ಭಗವಂತನನ್ನೇ ನಿರಂತರವಾಗಿ ಧ್ಯಾನವನ್ನ ಮಾಡ್ತಾ ಆತನೇ ಜೀವನದ ಅಂತಿಮ ಗುರಿ ಅಂತ ಹೇಳಿ ವ್ಯಕ್ತಿಯು ತನ್ನ ಒಂದು ಸಾಧನೆಯನ್ನ ಮಾಡಬೇಕು. ಇನ್ನು ಮುಂದಿನದ್ದು 4ನೇ ಹಂತ ಪ್ರಾಣಾಯಾಮ. ಆಸನ ಅನ್ನುವಂಥದ್ದು ಶರೀರಕ್ಕೆ, ಪ್ರಾಣಾಯಾಮ ಅನ್ನುವಂಥದ್ದು ಮನಸ್ಸಿಗೆ. ಈಗ ಶರೀರವು ಸುದೃಢವಾಯಿತು, ಒಳ್ಳೆ ಆಸನ ಮಾಡಿದ್ದೇವೆ, ಆರೋಗ್ಯ ಚೆನ್ನಾಗಿದೆ, ಒಂದು ಕಡೆ ಕುತ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ, ಮೈ ಕೈ ನೋವು ಬರುವುದಿಲ್ಲ ಅಂತ ಹೇಳಿ ಆದ್ಮೇಲೆ ಪ್ರಾಣಾಯಾಮವನ್ನ ಪ್ರಾರಂಭ ಮಾಡಬೇಕು. ಅಥವಾ ಪ್ರಾಣಾಯಾಮ ಆಸನ ಜೊತೆಗೆ ಪ್ರಾರಂಭ ಮಾಡಬಹುದು. ಆದ್ರೆ ಇಲ್ಲಿ ಪ್ರಾಣಾಯಾಮಕ್ಕೆ ಮತ್ತೆ ಮುಂದಕ್ಕೆ ಇನ್ನು ಹೆಚ್ಚಿನ ಒಂದು ಒತ್ತನ್ನ ಕೊಡಲಾಗ್ತದೆ. ಇಲ್ಲಿ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ನಿಯಂತ್ರಣ. ಉಸಿರಾಟುವುದು
ನಮ್ಮ ಒಂದು ಮನಸ್ಸು ಮತ್ತು ಉಸಿರಾಟ ಬಹಳ ಹತ್ತಿರದ ಒಂದು ಸಂಬಂಧವನ್ನ ಹೊಂದಿದೆ. ನಮಗೆ ಯಾರ ಮೇಲಾದ್ರೂ ತುಂಬಾ ಸಿಟ್ಟು ಬಂದ್ರೆ ಅಥವಾ ನಾವು ತುಂಬಾ ದಣಿವು ಆಗುವಂತಹ ಕೆಲಸವನ್ನ ಮಾಡಿದ್ರೆ ನಮಗೆ ಜೋರಾಗಿ ಉಸಿರಾಡುವುದನ್ನ ಕಾಣಬಹುದು. ಮತ್ತು ಈ ಜೋರಾಗಿ ಯಾವಾಗ ಉಸಿರಾಡ್ತೇವೋ ಆಗ ನಮಗೆ ಮನಸ್ಸು ಯಾವುದೇ ಒಂದು ಗಂಭೀರವಾದಂತಹ ಚಿಂತನೆಯಲ್ಲಿ ತೊಡಗಲಿಕ್ಕಾಗುವುದಿಲ್ಲ. ಇದು ಹೇಗೆ ಅಂದ್ರೆ ತುಂಬಾ ಜೋರಾಗಿ ಬಿರುಗಾಳಿ ಬೀಸ್ತಾ ಇದ್ದಾಗ ನೀವು ಒಂದು ದೀಪವನ್ನ ಹಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಆ ಗಾಳಿಗೆ ಆ ದೀಪ ನಿಲ್ಲುವುದಿಲ್ಲ. ಹಾಗೆ ಮನಸ್ಸಿನ ಆ ಒಂದು ಗಾಢತೆ, ಆ ಮನಸ್ಸಿನ ಒಂದು ಚಿಂತನಾ ಶಕ್ತಿ, ಅವುಗಳು ಈ ಉಸಿರಾಟ ಜೋರಾಗಿದ್ದಾಗ ನಡೆಯುವುದಿಲ್ಲ. ಉಸಿರಾಟವನ್ನ ನಿಧಾನಗೊಳಿಸಬೇಕು. ಉಸಿರಾಟವನ್ನ ಎಷ್ಟು ನಿಧಾನಗೊಳಿಸಬೇಕು ಅಂತ ಹೇಳಿದ್ರೆ, ಈಗ ದೀಪ ಚೆನ್ನಾಗಿ ಉರಿಬೇಕು ಅಂತ ಹೇಳಿದ್ರೆ ಗಾಳಿ ಬೇಕು, ಗಾಳಿ ಇಲ್ಲದೆ ದೀಪ ಉರಿಯುವುದಿಲ್ಲ. ಆದ್ರೆ ಗಾಳಿ ಒಂದು ದೀಪವನ್ನ ಆರಿಸುವಂತ ರೀತಿಯಲ್ಲಿ ಇರಬಾರದು. ಅದು ಮಂದ ಮಾರುತದ ಹಾಗೆ ನಿಧಾನಕ್ಕೆ ಬೀಸುವಂತ ಗಾಳಿ ಆದ್ರೆ ಆ ದೀಪ ತುಂಬಾ ಚೆನ್ನಾಗಿ ಉರಿಯುತ್ತದೆ. ಹಾಗೆ ಮನಸ್ಸು, ಅದು ಈ ಶರೀರಕ್ಕೆ ಉಸಿರಾಟ ಬೇಕು, ಆದ್ರೆ ಮನಸ್ಸು ಶಾಂತವಾಗಬೇಕು ಅಂತ ಹೇಳಿದ್ರೆ ಉಸಿರಾಟವನ್ನು ಎಷ್ಟು ನಿಧಾನ ಆಗ್ತದೋ ಅಷ್ಟು ನಿಧಾನ ಮಾಡಬೇಕು. ನಾವೀಗ ಸಾಮಾನ್ಯವಾಗಿ ಉಸಿರಾಡುವಾಗ ಪೂರ್ತಿ ಉಸಿರಾಟ ಮಾಡುವುದಿಲ್ಲ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಸ್ವಲ್ಪ ಉಸಿರೊಳಗೆ ತಗೊಳ್ತೇವೆ, ತಕ್ಷಣ ಹೊರಗೆ ಬಿಟ್ಟು ಬಿಡ್ತೇವೆ. ಅಂದ್ರೆ ನಾವು ಅರ್ಧದಷ್ಟು ಇಲ್ಲ ಉಸಿರಾಟ ನಮ್ಮದು. ಆದ್ರೆ ನಾವು ದೀರ್ಘವಾಗಿ ಉಸಿರಾಡ್ತಾ ಹೋದಾಗ ಏನಾಗ್ತದೆ, ನಾವು 1 ನಿಮಿಷದಲ್ಲಿ ಉಸಿರಾಡುವಂತಹ ಸಂಖ್ಯೆ ಏನಿದೆ, ಉಚ್ಛ್ವಾಸ ನಿಶ್ವಾಸ, ಅವುಗಳ ಸಂಖ್ಯೆ ಕಡಿಮೆಯಾಗ್ತದೆ. ಒಬ್ಬ ವ್ಯಕ್ತಿಯ ಜೀವಮಾನವನ್ನ ಆತನ ಉಸಿರಾಟದಿಂದ ಲೆಕ್ಕಾಚಾರ ಮಾಡ್ತಾರೆ. ನಾವು ಹುಟ್ಟಿದಾಗ ಈ ಒಂದು ಶರೀರದಲ್ಲಿ ಎಷ್ಟು ಉಸಿರಾಟಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಪೂರ್ವ ನಿರ್ಧಾರಿತ. ಅಷ್ಟು ಉಸಿರಾಟಗಳನ್ನು ತೆಗೆದ ಮೇಲೆ ನಮ್ಮ ಶರೀರ ಅಂತ್ಯವಾಗ್ತದೆ. ಹಾಗಾದ್ರೆ ನಾವು ಈ ದೀರ್ಘ ಉಸಿರಾಟವನ್ನ ಮಾಡುವ ಮೂಲಕ ಕೆಲವೇ ಉಸಿರನ್ನ ತೆಗೆದುಕೊಂಡು ಬಹಳ ಸಮಯವನ್ನ ಕಳೆಯುವುದರಿಂದ ವ್ಯಕ್ತಿಯ ಆ ಒಂದು ಜೀವನದ ಒಂದು ದೀರ್ಘ ಆಯುಷ್ಯ ಏನಿದೆ ಅದು ದೀರ್ಘವಾಗ್ತದೆ. ಆ ದೀರ್ಘಾಯುಷ್ಯವನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ಸಾಧಿಸುವ ಮೂಲಕ ಯೋಗಿಗಳು 106 ವರ್ಷ ಬದುಕ್ತಾರೆ. ನಾವು ಸಾಮಾನ್ಯವಾಗಿ 60 ರಿಂದ 80, ಹೆಚ್ಚಂದ್ರೆ 100, 120 ವರ್ಷ ಬದುಕಬಹುದು ಹೆಚ್ಚಂದ್ರೆ. ಆದ್ರೆ ಯೋಗಿಗಳು 300, 500, 800, 1000 ವರ್ಷಗಳ ಕಾಲ ಅವರು ಈ ಉಸಿರಾಟದ ನಿಯಂತ್ರಣದಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೆ ಯೋಗಿಗಳಿಗೆ ಆ ಉಸಿರಾಟದ ಮೇಲೆ ಎಷ್ಟು ನಿಯಂತ್ರಣ ಬಂದಿರ್ತದೆ ಅಂತ ಹೇಳಿದ್ರೆ, ಅವರು ಇಷ್ಟಪಟ್ಟರೆ ಉಸಿರಾಡಬಹುದು, ಅವರು ಇಷ್ಟಪಡದೇ ಇದ್ರೆ ಉಸಿರನ್ನು ನಿಲ್ಲಿಸಿ ಬಿಡಬಹುದು. ಆ ರೀತಿಯಾಗಿ ಆ ಒಂದು ಉಸಿರಾಟವನ್ನ ಅವರು ನಿಯಂತ್ರಣಕ್ಕೆ ತಂದುಕೊಳ್ತಾರೆ. ಉಸಿರಾಟದಲ್ಲಿ ಮುಖ್ಯವಾಗಿ 4 ಅಂಶಗಳಿವೆ. ನಾವು ಉಸಿರನ್ನ ನಿಧಾನಕ್ಕೆ ಒಳಗೆ ತೆಗೆದುಕೊಳ್ಳುವುದನ್ನ ಪೂರಕ ಅಂತ ಹೇಳಿ ಕರೀತೇವೆ. ಆಮೇಲೆ ಆ ರೀತಿ ನಿಧಾನವಾಗಿ ತೆಗೆದುಕೊಂಡ ಉಸಿರನ್ನ ನಮ್ಮ ಆ ಒಂದು ಶ್ವಾಸಕೋಶದಲ್ಲಿ ಎಷ್ಟು ಹೊತ್ತು ಇಟ್ಟುಕೊಳ್ತೇವೆ ಅದು ಕೂಡ ಮುಖ್ಯ. ಅದು ಎಷ್ಟು ಹೊತ್ತು ಇಟ್ಕೊಳ್ಳಿಕ್ಕೆ ಆಗ್ತದೆ ಅಷ್ಟು ಹೊತ್ತು ಇಟ್ಕೊಳ್ಬೇಕು. ಅದನ್ನ ಕುಂಭಕ ಅಂತ ಹೇಳ್ತೇವೆ. ಆ ಶ್ವಾಸಕೋಶ ಪೂರ್ತಿಯಾಗಿ ತುಂಬಿರಬೇಕು. ಆಮೇಲೆ ಅದನ್ನ ನಿಧಾನಕ್ಕೆ, ಎಷ್ಟು ನಿಧಾನ ಆಗ್ತದೆ ಅಷ್ಟು ನಿಧಾನಕ್ಕೆ ಹೊರಗೆ ಬಿಡೋದು, ಅದನ್ನ ರೇಚಕ ಅಂತ ಕರೀತಾರೆ. ಆಮೇಲೆ ಕೊನೆಗೆ ಉಸಿರನ್ನ ಪೂರ್ತಿಯಾಗಿ ಹೊರಗೆ ಬಿಟ್ಟು ಆ ಉಸಿರನ್ನ ಪೂರ್ತಿ ಬಿಡುದು, ಮತ್ತೆ ಹಾಗೆ ಅದೇ ಸ್ಥಿತಿಯಲ್ಲಿ ಇರುವಂತದ್ದು, ಅದನ್ನ ಶೂನ್ಯಕ ಅಂತ ಹೇಳ್ತಾರೆ. ಅಂದ್ರೆ ಶ್ವಾಸಕೋಶದಲ್ಲಿ ಏನು ಗಾಳಿಯೇ ಇರುವುದಿಲ್ಲ, ಅದು ಶೂನ್ಯಕ ಅಂತ ಹೇಳ್ತಾರೆ. ಹೀಗೆ ಪೂರಕ, ಕುಂಭಕ, ರೇಚಕ ಮತ್ತು ಶೂನ್ಯಕ ಈ 4 ಹಂತಗಳಲ್ಲಿ ಉಸಿರಾಟವನ್ನ ಮಾಡಬೇಕು. ನಾವು ಸಾಮಾನ್ಯವಾಗಿ ಇದನ್ನೆಲ್ಲ ಮಾಡುವುದಿಲ್ಲ. ನಾವು ಸುಮ್ಮನೆ ಗಾಳಿಯನ್ನ ಹಾಗೆ ಎಳಿತಾ ಇರ್ತೇವೆ. ಅದು ನಿಜವಾಗಿ ನಾವು ಉಸಿರಾಡುವುದು ಕೂಡ ಅಲ್ಲ. ಭಗವಂತ ಒಳಗಡೆ ಆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾನೆ. ನಾವು ನಿದ್ರೆಯಲ್ಲೂ ಉಸಿರಾಡ್ತೇವೆ, ನಾವೇನು ಯೋಚನೆ ಮಾಡುದಿಲ್ಲ ನಿದ್ರೆಯಲ್ಲಿ ಉಸಿರಾಡಬೇಕು ಅಂತ ಹೇಳಿ. ಆದ್ರೂ ಉಸಿರಾಟ ನಡೀತಾ ಇರ್ತದೆ. ಆದ್ರೆ ಯೋಗಿಗಳು ಪ್ರಯತ್ನ ಪೂರ್ವಕವಾಗಿ ತಮ್ಮ ಉಸಿರಾಟವನ್ನ ನಿಯಂತ್ರಣ ಮಾಡ್ತಾರೆ. ಈ ರೀತಿ ಮಾಡುವುದರಿಂದ ಅವರು ಮನಸ್ಸನ್ನ ಶಾಂತಗೊಳಿಸ್ಲಿಕ್ಕೆ ಸಾಧ್ಯ. ಆ ಮಂದವಾಗಿ ಬೀಸುವಂತಹ ಗಾಳಿ ಈ ಒಂದು ದೀಪವನ್ನ ಚೆನ್ನಾಗಿ ಉರಿಲಿಕ್ಕೆ ಬೇಕಾದಂತಹ ಒಂದು ಅವಕಾಶವನ್ನ ಕೊಡುವ ರೀತಿ ನಿಧಾನವಾಗಿ ಉಸಿರಾಡಿದಾಗ ವ್ಯಕ್ತಿಯು ಮನಸ್ಸನ್ನ ಭಗವಂತನ ಪಾದಕಮಲಗಳಲ್ಲಿ ನೆಲೆ ನಿಲ್ಲಿಸಲಿಕ್ಕೆ ಸುಲಭವಾಗಿ ಸಾಧ್ಯವಾಗುತ್ತದೆ. ಮುಂದಿನ ಹಂತ ಪ್ರತ್ಯಾಹಾರ. ಆಹಾರ ಅಂತ ಹೇಳಿದ್ರೆ ನಮಗೆ ಗೊತ್ತು, ತಿನ್ನುವುದು ಆಹಾರ. ನಾವು ಹೊಟ್ಟೆಗೆ ಏನು ಹಾಕ್ತೇವೆ ಅದನ್ನ ಆಹಾರ ಅಂತ ಹೇಳ್ತೇವೆ. ಆದ್ರೆ ಅದಷ್ಟೇ ಆಹಾರ ಅಲ್ಲ.
ನಾವು ಕಣ್ಣಿಗೆ ಕಾಣುವಂತಹ ನೋಟ ಅದು ಆಹಾರ, ಕಣ್ಣಿಗೆ ಆಹಾರ. ಕಿವಿಗೆ ಕೇಳುವ ಶಬ್ದ ಅದು ಕಿವಿಗೆ ಆಹಾರ. ಮೂಗಿಗೆ ಬಡಿಯುವಂತಹ ಗಂಧ ಅದು ಮೂಗಿಗೆ ಆಹಾರ. ನಾಲಿಗೆಗೆ ರುಚಿ ಆಹಾರ. ಚರ್ಮಕ್ಕೆ ಸ್ಪರ್ಶ ಆಹಾರ. ಇವುಗಳೆಲ್ಲ ಆಹಾರಗಳೇ. ಪ್ರತಿ ಆಹಾರ ಅಂದ್ರೆ ಆಹಾರವನ್ನ ತೆಗೆದುಕೊಳ್ಳಬಾರದು ಅಥವಾ ಆಹಾರದ ಪ್ರಮಾಣದಲ್ಲಿ ನಾವು ನಿಯಂತ್ರಣವನ್ನ ಸಾಧಿಸಬೇಕು, ಅದು ಪ್ರತ್ಯಾಹಾರ. ಈಗ ನಮಗೆ ಮನಸ್ಸಿನ ಮೇಲೆ ನಿಗ್ರಹ ಬಂದಿದೆ, ಯಾಕಂದ್ರೆ ನಾವು ಪ್ರಾಣಾಯಾಮವನ್ನ ಮಾಡಿದ್ದೇವೆ. ಮನಸ್ಸು ನಿಗ್ರಹಕ್ಕೆ ಬಂತು ಅಂತ ಹೇಳಿದ್ರೆ ಇದು ಹೇಗೆ ಅಂದ್ರೆ, ಒಂದು ದೇಶದ ರಾಜನು ಸರಿಯಾಗಿದ್ರೆ ಪ್ರಜೆಗಳೆಲ್ಲ ಆತನನ್ನೇ ಅನುಸರಿಸ್ತಾರೆ. ಹಾಗೆ ಮನಸ್ಸು ಅನ್ನುವಂಥದ್ದು ಎಲ್ಲವನ್ನು ನಿಯಂತ್ರಣ ಮಾಡುವಂಥದ್ದು. ಆ ಮನಸ್ಸೇ ನಮ್ಮ ನಿಯಂತ್ರಣಕ್ಕೆ ಬಂದಿದೆ ಅಂತ ಅಂದ ಮೇಲೆ ಈ ಇಂದ್ರಿಯಗಳೆಲ್ಲ ಅವುಗಳನ್ನು ನಿಯಂತ್ರಣ ಮಾಡುವುದು ದೊಡ್ಡ ಕಷ್ಟ ಏನಲ್ಲ. ಹಾಗಾಗಿ ನಾನು ಏನು ತಿನ್ನಬೇಕು ಅನ್ನೋದು ನನ್ನ ನಿರ್ಧಾರಕ್ಕೆ ಬಿಟ್ಟದ್ದು. ನಾನು ನಾಲಿಗೆ ರುಚಿಗಾಗಿ ತಿನ್ನುವವನಲ್ಲ, ಅಥವಾ ಕಿವಿ ಏನು ಕೇಳಬೇಕೋ ಅದನ್ನು ನಾನು ಕೇಳುವುದಲ್ಲ. ನಾನೇನು ಕೇಳಬೇಕೋ ಅದನ್ನು ಕಿವಿ ಕೇಳ್ತದೆ. ನಾನು ಏನು ನೋಡ್ಬೇಕು ಅನ್ಕೊಳ್ತೇನೆ ಅದನ್ನ ಮಾತ್ರ ನಾನು ನೋಡುದು. ಕಣ್ಣಿಗೆ ಕಂಡದ್ದನ್ನೆಲ್ಲ ನಾನು ನೋಡುವುದಿಲ್ಲ, ಅಥವಾ ಅದು ಕಣ್ಣಿನ ಮುಂದೆ ಬಂದರೂ ಕೂಡ ಅದನ್ನು ನಾನು ಗಮನಿಸುವುದಿಲ್ಲ ಅಥವಾ ಅದರ ಬಗ್ಗೆ ಲಕ್ಷ್ಯ ಕೊಡುವುದಿಲ್ಲ. ಈ ರೀತಿಯಾಗಿ ಯಾವಾಗ ಈ ಪಂಚ ಜ್ಞಾನೇಂದ್ರಿಯಗಳನ್ನ ಅವುಗಳ ತನ್ಮಾತ್ರೆಗಳಿಂದ ದೂರ ಮಾಡ್ತೇವೋ ಅಥವಾ ಅವುಗಳನ್ನು ನಿಯಂತ್ರಣ ಮಾಡ್ತೇವೋ ಅದನ್ನ ಪ್ರತ್ಯಾಹಾರ ಅಂತ ಕರಿತೇವೆ. ಐಹಿಕ ಅಸ್ತಿತ್ವದ ಅಂತ್ಯ ಅಂತ ಹೇಳ್ತಾರೆ. ಅಂದ್ರೆ ಈ ವ್ಯಕ್ತಿಗೆ ಭೌತಿಕವಾದಂತಹ ಪ್ರಪಂಚದಲ್ಲಿ ಏನೆಲ್ಲ ದ್ವಂದ್ವಮಯವಾದ ಕಾರ್ಯಗಳು ನಡೀತಾ ಇವೆಯೋ ಅವುಗಳು ಆತನ ಮೇಲೆ ಯಾವುದೇ ಪ್ರಭಾವವನ್ನು ಬೀರುವುದಿಲ್ಲ. ಹಾಗಾಗಿ ಅವನ ಐಹಿಕ ಅಸ್ತಿತ್ವವೇ ಅಂತ್ಯವಾಗ್ತದೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ ಅಂದ್ರೆ ಸಂಪೂರ್ಣವಾಗಿ ಶರೀರದ ಮೇಲೆ ನಿಯಂತ್ರಣವನ್ನು ಹೊಂದಿದ್ದಾನೆ, ತನ್ನ ಇಂದ್ರಿಯಗಳು ಪೂರ್ತಿಯಾಗಿ ತಾನು ಹೇಳಿದ ಹಾಗೆ ಕೇಳ್ತಾ ಇದೆ, ತನ್ನ ಮನಸ್ಸು ಶಾಂತವಾಗಿದೆ. ಇಂತಹ ಸ್ಥಿತಿಯಲ್ಲಿ ವ್ಯಕ್ತಿಯು ಧಾರಣ ಹಂತಕ್ಕೆ ಬರ್ತಾನೆ. ಧಾರಣ ಹಂತದಲ್ಲಿ ಆತನು ತನ್ನ ನಿಜವಾದಂತಹ ಇದನ್ನೆಲ್ಲ ಮಾಡಿದ್ಯಾಕೆ ಅನ್ನುವುದನ್ನ ಚಿಂತನೆ ಮಾಡುವಂತಹ ಒಂದು ಸ್ಥಿತಿ. ಇಷ್ಟೆಲ್ಲ ಮಾಡಿದ್ದು ಒಂದು ಕಾರಣಕ್ಕೆ, ಏನಂದ್ರೆ ಆ ಭಗವಂತನನ್ನ ಧಾರಣೆ ಮಾಡಬೇಕು. ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ, ಪ್ರತಿಯೊಬ್ಬರ ಹೃದಯದಲ್ಲೂ ಭಗವಂತ ಪರಮಾತ್ಮ ರೂಪಿಯಾಗಿದ್ದಾನೆ. ಆದ್ರೆ ಅವನನ್ನು ಕಾಣುವಂತಹ ಶಕ್ತಿ ನಮಗಿದೆಯಾ? ಈಗ ನಮ್ಮಲ್ಲಿ ನನಗಲ್ಲಿ 1 ಕೋಟಿ ರೂಪಾಯಿ ಇದೆ, ಆದ್ರೆ ಅದು ಇದೆ ಅಂತೇಳಿ ನನಗೆ ಗೊತ್ತಿಲ್ಲದೆ ಇದ್ರೆ ನಾನು ಬೇರೆ ಬೇರೆ ಕಡೆ ಒಂದು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ, ಅಥವಾ ಬೇರೆಯವರ ಜೊತೆ ಕೈ ಚಾಚಿ ಕೇಳಬೇಕಾಗ್ತದೆ. ಯಾಕೆ ಅಂದ್ರೆ ನನಗೆ ನನ್ನಲ್ಲಿ ಇದೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇರವು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು. ನಿಜವಾಗಿ ನನ್ನಲ್ಲಿ ಏನಿದೆಯೋ ಅದು ನನಗೆ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವುದಿಲ್ವೋ ಅದು ಇದ್ದು ಇಲ್ಲದ ಹಾಗೆ. ಹಾಗಾಗಿ ಭಗವಂತ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಇದ್ರೂ ಕೂಡ ಅವನಿದ್ದಾನೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಇದ್ರೆ ಅವನು ನಮ್ಮ ಪಾಲಿಗೆ ಇಲ್ಲ ಅಂತ ಹೇಳಿ ಅರ್ಥ. ಅಂತಹ ಭಗವಂತನನ್ನ ನಾವು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಈ ಒಂದು ಹಂತದಲ್ಲಿ ಪ್ರಾರಂಭ ಮಾಡಬಹುದು. ಅದು ಧಾರಣ. ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತಿಗೊಳಪಡಿಸಿ ಯಾವುದೇ ಐಹಿಕ ಬಯಕೆಗಳು ಇಲ್ಲದೆ ಆಧ್ಯಾತ್ಮಿಕತೆಯಲ್ಲಿ ನೆಲೆಸುವುದು, ಅಂದ್ರೆ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸುವುದು. ಅಂತಹ ವ್ಯಕ್ತಿಯನ್ನ ಯೋಗದಲ್ಲಿ ವ್ಯವಸ್ಥಿತನಾಗಿರುವವನು ಅಂತ ಹೇಳಿ ಹೇಳ್ತಾರೆ. ಅದು ಧಾರಣ ಹಂತ. ಮುಂದಕ್ಕೆ ಬರುವಂತಹದ್ದು ಧ್ಯಾನ. ಇದು ಧಾರಣದ ಮುಂದಿನ ಸ್ಥಿತಿ. ಇಲ್ಲಿ ಭಗವಂತನೇ ಆ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಗಾಳಿ ಬೀಸದ ಸ್ಥಳದಲ್ಲಿ ದೀಪವು ಹೇಗೆ ನಿಶ್ಚಲವಾಗಿರುವುದೋ ಹಾಗೆಯೇ ಮನಸ್ಸನ್ನು ನಿಯಂತ್ರಿಸಿರುವ ಆಧ್ಯಾತ್ಮಿಕವಾದಿಯು ಆಧ್ಯಾತ್ಮಿಕ ಆತ್ಮದ ಧ್ಯಾನದಲ್ಲಿ ನಿಶ್ಚಲನಾಗಿರುತ್ತಾನೆ. ಒಬ್ಬ ವ್ಯಕ್ತಿ ತನಗೆ ತುಂಬಾ ಇಷ್ಟವಾದಂತಹ ಒಂದು ಸಿನಿಮಾವನ್ನ ನೋಡುವಾಗ 3 ಗಂಟೆ ಹೇಗೆ ಕಳೆಯಿತು ಅಂತಲೇ ಗೊತ್ತಾಗುದಿಲ್ಲ. ಯಾಕಂದ್ರೆ ಅವನು ಅಷ್ಟು ಧ್ಯಾನ ಮಗ್ನನಾಗಿರ್ತಾನೆ ಆ ಸಿನಿಮಾ ನೋಡುವುದರಲ್ಲಿ. ಇದು ಒಂದು ಉದಾಹರಣೆ ತಗೊಳ್ಬಹುದು. ಅಂದ್ರೆ ನಮಗೆ ಆ ಧ್ಯಾನದಲ್ಲಿ ಭಗವಂತನನ್ನ ನಿರಂತರವಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿದ್ರೆ ಅದನ್ನ ಧ್ಯಾನ ಅಂತೇಳಿ ಕರೀತಾರೆ. ಇದು ಸಮಾಧಿಯ ಒಂದು ಹಂತ ಹಿಂದೆ. ಇದರ ನಂತರ ಬರುವಂತದ್ದು ಸಮಾಧಿ. ಈ ಸಮಾಧಿ ಹಂತದಲ್ಲಿ ಏನಾಗ್ತದೆ, ಈ ಪ್ರಪಂಚಕ್ಕೂ ನನಗೂ ಸಂಬಂಧವೇ ಇಲ್ಲ. ಇಂಥ ಸ್ಥಾನದಲ್ಲಿ ನಿಂತವನು ಅತ್ಯಂತ ತೀವ್ರವಾದ ಕಷ್ಟಗಳಲ್ಲಿಯೂ ವಿಚಲಿತನಾಗುವುದಿಲ್ಲ. ಐಹಿಕ ಸಂಪರ್ಕದಿಂದಾಗುವ ಎಲ್ಲ ದುಃಖಗಳಿಂದಲೂ ವಾಸ್ತವವಾದ ಸ್ವಾತಂತ್ರ್ಯವೆಂದರೆ ಇದೆ. ಶ್ರೀಮದ್ ಭಾಗವತದಲ್ಲಿ ಶಮೀಕ ಋಷಿಗಳು ಇದೇ ಹಂತದಲ್ಲಿ ಇದ್ರು, ಸಮಾಧಿ ಸ್ಥಿತಿಯಲ್ಲಿ. ಆಗ ಪರೀಕ್ಷಿತ ಮಹಾರಾಜ ಬಂದಾಗ ತನಗೆ ಬಾಯಾರಿಕೆ ಆಗ್ತಾ ಇದೆ, ನೀರು ಕೊಡು ಅಂತ ಕೇಳಿದಾಗ ಅವರಿಗೇನು ಗೊತ್ತಾಗುದಿಲ್ಲ. ಯಾಕಂದ್ರೆ ಪ್ರಪಂಚವೇ ಅವರಿಗೆ ಇಲ್ಲ. ಅವರ ಇಡೀ ಪ್ರಪಂಚ ಭಗವಂತನಲ್ಲೇ. ಯಾಕಂದ್ರೆ ಭಗವಂತ ಸಿಕ್ಕಿದವರಿಗೆ
ಬೇರೆ ಏನು ಬೇಡ. ಭಗವಂತ ಇಲ್ಲ ಅಂತ ಹೇಳಿದ್ರೆ ಭಗವಂತನ ಸ್ಥಾನವನ್ನು ತುಂಬಿಸ್ಲಿಕ್ಕೆ ನಾವು ಯಾವುದ್ಯಾವುದೋ ವಿಚಾರಗಳಿಂದ ಪ್ರಯತ್ನ ಪಡ್ತೇವೆ. ಆದ್ರೆ ಅವನೇ ಸಿಕ್ಕಿದ ಅಂತ ಹೇಳಿದ ಮೇಲೆ ಇನ್ನೇನು ಬೇಕು? ಹಾಗಾಗಿ ಆ ವ್ಯಕ್ತಿಗೆ ಇನ್ನೇನು ಬೇಡ. ತಾನು ಸಮಾಧಿ ಸ್ಥಿತಿಯಲ್ಲಿ ನಿರಂತರವಾಗಿ ಆ ಭಗವಂತನ ಚಿಂತನೆ ಮಾಡ್ತಾ ತನ್ನ ಜೀವನವನ್ನ ಕಳೀತಾ ಇರ್ತಾನೆ. ಇದು ಅಷ್ಟಾಂಗ ಯೋಗದ ಪ್ರಯೋಜನವನ್ನು ನಾವೀಗ ನೋಡಿದ್ದು. ಆದ್ರೆ ಇದನ್ನು ಅಭ್ಯಾಸ ಮಾಡುವುದು ಹೇಗೆ ಅದನ್ನ ಇಲ್ಲಿ ಭಗವಂತ ಹೇಳ್ತಾನೆ. ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚನವಲೋಕಯನ್ ಪ್ರಶಾಂತಾತ್ಮ ವಿಗತಭೀರ್ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಆಗ್ಲೇ ನಾವು ನೋಡಿದ ಹಾಗೆ ದೇಹ, ಕುತ್ತಿಗೆ ಮತ್ತು ಶಿರಸ್ಸುಗಳನ್ನು ಒಂದು ಪಂಕ್ತಿಯಲ್ಲಿ ಸ್ಥಿರವಾಗಿಸಿಕೊಂಡು ಮೂಗಿನ ತುದಿಯನ್ನು ಒಂದೇ ಸಮನೆ ದೃಷ್ಟಿಸಬೇಕು. ಪ್ರಶಾಂತಾತ್ಮನಾಗಿ, ನಿರ್ಭಯನಾಗಿ, ಬ್ರಹ್ಮಚಾರಿಯಾಗಿ ಹೃದಯದಲ್ಲಿ ಭಗವಂತನನ್ನೇ ಧ್ಯಾನ ಮಾಡಬೇಕು ಮತ್ತು ಭಗವಂತನನ್ನೇ ಜೀವನದ ಅಂತಿಮ ಗುರಿಯಾಗಿ ಮಾಡಿಕೊಳ್ಳಬೇಕು. ಇದು ಅಷ್ಟಾಂಗ ಯೋಗದ ಒಂದು ಪರಿಪೂರ್ಣತೆಯನ್ನು ಪಡೆಯುವಂತಹ ಒಂದು ದಾರಿ. ಇದು ಈಗಾಗಲೇ ನಾವು ನೋಡಿದ್ದೇವೆ ಇದರ ಅರ್ಥವನ್ನ. ದೇಹ, ಮನಸ್ಸು ಮತ್ತು ಕಾರ್ಯಗಳ ನಿರಂತರ ನಿಯಂತ್ರಣವನ್ನು ಅಭ್ಯಾಸ ಮಾಡುತ್ತಾ ಯೋಗಿಯು ತನ್ನ ಮನಸ್ಸನ್ನು ನಿಯತಗೊಳಿಸಿಕೊಂಡು ಭಗವಂತನ ರಾಜ್ಯವನ್ನು ಅಥವಾ ಈ ಐಹಿಕ ಅಸ್ತಿತ್ವದ ಅಂತ್ಯವಾದ ಮೂಲಕ ವ್ಯಕ್ತಿಯು ಈ ಒಂದು ಸ್ಥಾನವನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಈಗ ಯೋಗ ಮಾಡಬೇಕು ಅಂತ ಹೇಳಿದ್ರೆ ನಾವು ಏನನ್ನು ತಿನ್ನದೇ ಇದ್ರೂ ಸಾಧ್ಯ ಇಲ್ಲ. ಇದು ಸಾಮಾನ್ಯವಾಗಿ ನಾವು ಆರಂಭಿಕರಿಗೆ ನೋಡ್ತೇವೆ. ತುಂಬಾ ಉತ್ಸಾಹದಿಂದ ಇರ್ತಾರೆ ಭಕ್ತಿ ಮಾಡ್ಲಿಕ್ಕೆ ಅಥವಾ ಯಾವುದೇ ಒಂದು ಯೋಗ ಸಾಧನೆ ಮಾಡ್ಲಿಕ್ಕೆ. ಆ ಒಂದು ಆಸಕ್ತಿಯಲ್ಲಿ ಅವರು ಅತಿಯಾಗಿ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಏನನ್ನೂ ತಿನ್ನುವುದಿಲ್ಲ, ಉಪವಾಸ ಮಾಡುವುದು ಅಥವಾ ಎಲ್ಲವನ್ನೂ ಬಿಟ್ಟು ಬಿಡುವಂಥದ್ದು. ಇದು ಕೂಡ ಸರಿಯಲ್ಲ. ನಾತಿ ಅಶ್ನತಸ್ತು ಯೋಗೋಸ್ತಿ ನಚೈಕಾಂತಂ ಅನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವ ಚಾರ್ಜುನ. ಊಟವನ್ನೇ ಮಾಡದೇ ಇದ್ರೆ ನೀವು ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ, ನಿದ್ರೆಯನ್ನೇ ಮಾಡದೇ ಇದ್ರೂ ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಂತ ತುಂಬಾ ತಿಂದ್ರೂ ಕೂಡ ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಜಾಸ್ತಿ ನಿದ್ದೆ ಮಾಡಿದ್ರು, ಅಗತ್ಯಕ್ಕಿಂತ ಹೆಚ್ಚು ನಿದ್ದೆ ಮಾಡಿದ್ರು ಯೋಗಿ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಯೋಗ ಒಂದು ಊಟವನ್ನ ಅಥವಾ ಆಹಾರವನ್ನ ಮಾಡಬೇಕು. ಅದನ್ನೇ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗಿ ಭವತಿ ದುಃಖ. ಯುಕ್ತವಾಗಿರ್ಬೇಕು, ಎಷ್ಟು ಬೇಕೋ ಅಷ್ಟು ಸ್ವೀಕಾರ ಮಾಡಬೇಕು, ಉಳಿದುದನ್ನ ಬಿಟ್ಟು ಬಿಡಬೇಕು ಅಥವಾ ಅವುಗಳನ್ನ ಸ್ವೀಕಾರ ಮಾಡಬಾರದು. ಆದ್ರೆ ಇದೆಲ್ಲವನ್ನು ಕೂಡ ಮಾಡಲಿಕ್ಕೆ ನಮ್ಮ ಮನಸ್ಸು ಬಿಡುವುದಿಲ್ಲ. ಇದಿಷ್ಟು ಸುಲಭ ಇಲ್ಲ ಹೇಳಿದ್ದು ಮಾತು. ಇದಕ್ಕೆ ಬಹಳಷ್ಟು ಸಮಸ್ಯೆಗಳು ಬರ್ತವೆ. ಏನು ಸಮಸ್ಯೆ ಅಂತ ಹೇಳಿದ್ರೆ ಆ ಮನಸ್ಸು ಬಹಳ ಚಂಚಲವಾದಂತಹ ಮನಸ್ಸಿಗೆ ನಾವು ಎಷ್ಟು ಕಡಿವಾಣವನ್ನ ಹಾಕಿದ್ರೂ ಕೂಡ ಅದು ಮತ್ತೆ ಮತ್ತೆ ಓಡಿ ಹೋಗ್ಲಿಕ್ಕೆ ನೋಡ್ತದೆ. ಇದನ್ನು ನಾವು ಜಪ ಮಾಡುವ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮೈತದ್ ಆತ್ಮನ್ಯೇವ ವಶಂ ನಯೇತ್. ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದಿಸೆಯಿಂದ ಎಲ್ಲೆಲ್ಲೇ ಅಲೆದಾಡಲಿ ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ನಾವು ಜಪ ಮಾಡುವಾಗ ಎಲ್ಲೋ ಹೋಗ್ತದೆ ಮನಸ್ಸು, ಮತ್ತೆ ವಾಪಸ್ ತರಬೇಕು, ಮತ್ತೆ ಹೋಗ್ತದೆ, ಮತ್ತೆ ವಾಪಸ್, ಮತ್ತೆ ಹೋಗ್ಬೇಕು. ಹೀಗೇ ಪ್ರಯತ್ನ ಮಾಡ್ತಾ 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 ಭಗವಂತನೇ ನಮ್ಮ ಮೇಲೆ ಕರುಣೆಯನ್ನ ತೋರಿ, ಏನೋ ತುಂಬಾ ಕಷ್ಟ ಪಡ್ತಾ ಇದ್ದಾನೆ ಹೋಗ್ಲಿ ಅಂತೇಳಿ ಅವನ ಮನಸ್ಸನ್ನ ಅವನಿಗೆ ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ಶಕ್ತಿ ಕೊಡಬೇಕು. ಅಥವಾ ಭಗವಂತನೇ ನಮ್ಮ ಮನಸ್ಸಿನಲ್ಲಿ ಬಂದು ಕೂತ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಯೋಗ ಸಾಧನೆ ಅದು ಆ ಒಂದು ಪರಿಪೂರ್ಣತೆಯನ್ನು ಪಡಿಬಹುದಷ್ಟೇ. ಅಲ್ಲದೆ ಮನಸ್ಸನ್ನು ನಿಗ್ರಹ ಮಾಡ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಆ ಭಗವಂತನೇ ನಮ್ಮ ಮೇಲೆ ಕರುಣೆಯನ್ನ ತೋರ್ಬೇಕಷ್ಟೇ. ಆದ್ರೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ಬೇಕು. ನಾವು ಸಾಮಾನ್ಯವಾಗಿ ಜಪವನ್ನ ಮಾಡುವುದರಲ್ಲಿ 3 ಹಂತಗಳಿವೆ: ನಾಮಾಪರಾಧ, ನಾಮಾಭಾಸ ಮತ್ತು ಶುದ್ಧ ನಾಮ ಅಂತ ಹೇಳಿ. ನಾಮಾಪರಾಧ ಅಂತ ಹೇಳಿದ್ರೆ ನಾವು ಯಾವುದೇ ಪ್ರಯತ್ನ ಮಾಡುವುದಿಲ್ಲ, ಸುಮ್ಮನೆ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ 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 ಹರಿ ಅಂತ ಬಾಯಲ್ಲಿ ಹೇಳ್ತಾ ಇರ್ತೇವೆ. ಆದ್ರೆ ಮನಸ್ಸು ನೆಟ್ಟಿರುವುದಿಲ್ಲ, ಮನಸ್ಸು ಎಲ್ಲೋ ಹೋಗ್ತಾ ಇರ್ತದೆ. ನಾವು ಅದೆಲ್ಲೋ ಹೋಗಿದೆ ಅಂತೂ ನಮ್ಗೆ ಗೊತ್ತಿರ್ತದೆ, ಆದ್ರೂ ನಾವು ಅದ್ರ ಬಗ್ಗೆ ಏನು ಯೋಚನೆ ಮಾಡುದಿಲ್ಲ. ಹೋದ್ರೆ ಹೋಗ್ಲಿ, ಏನು ನಂದು 16 ಸುತ್ತು ಜಪ ಆದ್ರೂ ಸಾಕು ಅಂತ ಅಷ್ಟೇ. ಹಾಗೆ ಅಲ್ಲ, ಮನಸ್ಸನ್ನ ಪ್ರಯತ್ನ ಪೂರ್ವಕವಾಗಿ ಯಾರು ಆ ಒಂದು ನಾಮವನ್ನ ಶ್ರವಣ ಮಾಡುವುದರಲ್ಲಿ ತೊಡಗಿಸ್ತಾರೋ ಅದು ನಾಮಾಭಾಸ ಅಂತ ಹೇಳಿ ಅನಿಸಿಕೊಳ್ತದೆ. ಅದು 2ನೇ ಹಂತ. ನೀವು ನಾಮಾಪರಾಧದಲ್ಲಿ ಎಷ್ಟೇ ವರ್ಷ ಜಪ ಮಾಡಿದ್ರು ಕೂಡ ಅದು ಭೌತಿಕವಾದ ಲಾಭವನ್ನು ಕೊಡಬಹುದು.
ನಿಮಗೆ ಒಳ್ಳೆ ದುಡ್ಡು ಬರ್ಬೋದು, ಒಳ್ಳೆ ಹೆಸರು ಬರ್ಬೋದು, ಅಥವಾ ಜನರು ನಿಮ್ಮನ್ನ ಹೊಗಳಬಹುದು. ಆದ್ರೆ ನಿಮಗೆ ಆಧ್ಯಾತ್ಮಿಕವಾದ ಲಾಭವನ್ನು ಅದು ತಂದುಕೊಡುವುದಿಲ್ಲ. ಆಧ್ಯಾತ್ಮಿಕವಾದಂತಹ ಪ್ರಯೋಜನ ಸಿಗಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ನಾಮಾಭಾಸ ಸ್ಥಿತಿಗೆ ಬರಬೇಕು. ನಾಮಾಭಾಸ ಸ್ಥಿತಿಯಲ್ಲಿ ಏನು ಅಂತ ಹೇಳಿದ್ರೆ ಪ್ರಯತ್ನ ಪೂರ್ವಕವಾಗಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಕೇಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅಷ್ಟೇ. ಮನಸ್ಸನ್ನ ಮತ್ತೆ ಮತ್ತೆ ಹರೇ ಕೃಷ್ಣ ಅಂತ ಹೇಳುವಾಗ ಕಿವಿಯಲ್ಲಿ ಕೇಳಿದ್ದು ನಮಗೆ ಗೊತ್ತಾಗಬೇಕಷ್ಟೇ. ಈಗ ಮೊದಲನೇ ಸಲ ಹರೇ ಕೃಷ್ಣ ಹೇಳುವಾಗ ನಮ್ಗೆ ಗೊತ್ತಿರ್ತದೆ ನಾನು ಜಪ ಮಾಡ್ತಾ ಇದ್ದೇನೆ ಅಂತೇಳಿ. ಆಮೇಲೆ 108ನೇ ಮಣಿಯನ್ನ ಹಿಡಿಯುವಾಗಲೇ ಗೊತ್ತು, ನಾನು ಜಪ ಮಾಡ್ತಾ ಇದ್ದೆ ಅಂತ ಹೇಳಿ. ಅಲ್ಲಿಯವರೆಗೆ ಮನಸ್ಸು ಊರೆಲ್ಲ ಸುತ್ತಿ ಬಂದಿದೆ. ಆ ರೀತಿಯಾಗಿರ್ಬಾರ್ದು ನಮ್ಮ ಜಪ. ನಮ್ಮ ಜಪ ಹೇಗಿರ್ಬೇಕು? ಕನಿಷ್ಠ ಪಕ್ಷ ಪ್ರಯತ್ನ ಪೂರ್ವಕವಾಗಿ ಅದನ್ನ ಮನಸ್ಸಿಟ್ಟು ಕೇಳಿಸಿಕೊಳ್ಳುವಂತೆ ಇರಬೇಕು. ಅದು ಸರಿಯಾದಂತಹ ಜಪ. ಇದನ್ನೇ ನಾಮಾಭಾಸ ಅಂತ ಹೇಳಿ ಹೇಳ್ತಾರೆ. ನಾಮಾಭಾಸದಲ್ಲಿ ವ್ಯಕ್ತಿಯು ಜಪವನ್ನ ಮಾಡುವುದರಿಂದ ಆತನು ಮೋಕ್ಷವನ್ನು ಪಡೆಯಬಹುದು. ಅಷ್ಟೊಂದು ಫಲಕಾರಿಯಾಗಿದೆ. ಹಾಗಾದರೆ ಶುದ್ಧ ನಾಮವನ್ನ ಜಪ ಮಾಡುವುದರಿಂದ ವ್ಯಕ್ತಿಯು ಕೃಷ್ಣ ಪ್ರೇಮವನ್ನ ಪಡೆಯಬಹುದು. ಈ ರೀತಿ ಮೋಕ್ಷಕ್ಕಿಂತ ಕೃಷ್ಣ ಪ್ರೇಮ ಅನ್ನುವಂಥದ್ದು ಹೆಚ್ಚು. ಸಾಮಾನ್ಯವಾಗಿ ನಾಮಾಪರಾಧ ಸ್ಥಿತಿಯಲ್ಲಿ ಜಪವನ್ನ ಮಾಡುವುದರಿಂದ ಕೇವಲ ಭೌತಿಕ ಲಾಭವನ್ನ ಪಡೆಯಬಹುದು. ನಾಮಾಭಾಸದಲ್ಲಿ ಜಪ ಮಾಡುವುದರಿಂದ ಮೋಕ್ಷವನ್ನ ಪಡೆಯಬಹುದು, ಭಗವಂತನ ಧಾಮಕ್ಕೂ ಹೋಗಬಹುದು. ಆದರೆ ನಾವು ಶುದ್ಧ ನಾಮವನ್ನ ಜಪ ಮಾಡುವುದರಿಂದ ಕೃಷ್ಣ ಪ್ರೇಮವನ್ನೇ ಪಡೆಯುತ್ತೇವೆ. ಈ ರೀತಿಯಾಗಿ ಮನಸ್ಸನ್ನು ನಿರಂತರವಾಗಿ ಯಾರು ನಿಯಂತ್ರಣ ಮಾಡ್ತಾರೋ ಅಂತಹ ವ್ಯಕ್ತಿಯು ಎಲ್ಲ ಕಡೆ ಭಗವಂತನನ್ನೇ ಕಾಣಲು ಸಾಧ್ಯವಾಗುತ್ತದೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಅಂದ್ರೆ ಅವನು ನನ್ನನ್ನು ಯಾವತ್ತೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವತ್ತೂ ಕಳೆದುಕೊಳ್ಳುವುದಿಲ್ಲ. ಸ್ಥಾವರ ಜಂಗಮ ದೇಖಿ ನಾದೇಖಿ ತಾರಮೂರ್ತಿ ಸರ್ವತ್ರ ಹಯ ನಿಜ ಇಷ್ಟ ದೇವ ಸ್ಫೂರ್ತಿ. ನಾವು ಸಾಮಾನ್ಯವಾಗಿ ಏನೇನೇ ನೋಡಿದ್ರು ಅವುಗಳು ಇರುವಂತೆ ಕಾಣ್ತೇವೆ. ಅಂದ್ರೆ ಅವುಗಳ ಭೌತಿಕವಾದ ಉಪಯೋಗ ಏನಿದೆ ಅದಷ್ಟಕ್ಕೆ ನಾವು ಸೀಮಿತರಾಗಿರ್ತೇವೆ. ಆದರೆ ಭಕ್ತರು ಅದನ್ನ ನೋಡುವಂತಹ ರೀತಿ ಬೇರೆಯಾಗಿರ್ತದೆ. ಶ್ರೀಲ ಪ್ರಭುಪಾದರು ಅಮೆರಿಕದಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳನ್ನು ನೋಡಿದಾಗ ಅವುಗಳನ್ನ ಸಂಕೀರ್ತನ ಪಾರ್ಟಿ ಮಾಡುವುದು ಹೇಗೆ ಅನ್ನೋದನ್ನ ಅವರು ಯೋಚನೆ ಮಾಡಿದರು. ಆ ಡಿಕ್ಟೋಫೋನ್, ಟೈಪ್ ರೈಟರ್ ಇವುಗಳನ್ನ ಪುಸ್ತಕಗಳನ್ನ ಬರೀಲಿಕ್ಕೋಸ್ಕರ ಬಳಸಿದ್ರು. ಹಾಗೆ ಪ್ರಿಂಟಿಂಗ್ ಪ್ರೆಸ್ ನ ಮೂಲಕ ಅನೇಕ ಪುಸ್ತಕಗಳನ್ನ ಮುದ್ರಣ ಮಾಡಿ ಎಲ್ಲರಿಗೂ ಈ ಪ್ರಪಂಚದಾದ್ಯಂತ ಆ ಪುಸ್ತಕಗಳನ್ನ ಹಂಚಿದ್ರು, ವಿತರಣೆ ಮಾಡಿದ್ರು. ಆಮೇಲೆ ಆ ದೊಡ್ಡ ದೊಡ್ಡ ಕಟ್ಟಡಗಳನ್ನ ನೋಡಿದಾಗ ಅವುಗಳನ್ನು ಹೇಗೆ ಭಗವಂತನ ಸೇವೆಯಲ್ಲಿ ತೊಡಗಿಸುವುದು ಅನ್ನೋದನ್ನ ಅವರು ನೋಡಿದ್ರು ಪ್ರಭುಪಾದರು. ಹೀಗೆ ಮಾಡ್ತಾ ಸರ್ವಂಚ ಮೈ ಪಶ್ಯತಿ, ಯಾರು ಭಗವಂತನನ್ನ ಎಲ್ಲಿ ಕಾಣುತ್ತಾರೋ ಅಂತಹವರಿಗೆ ಭಗವಂತ ಯಾವಾಗ್ಲೂ ಇರ್ತಾರೆ ಅವ್ರ ಜೊತೆ. ಅವರು ಭಗವಂತನನ್ನ ಯಾವತ್ತೂ ಕೂಡ ಕಳೆದುಕೊಳ್ಳುವುದಿಲ್ಲ, ಹಾಗೆ ಭಗವಂತನು ಅವರನ್ನ ಯಾವತ್ತೂ ಕೂಡ ಕಳೆದುಕೊಳ್ಳುವುದಿಲ್ಲ. ಈಗ ಇಲ್ಲಿ ಕೊನೆಯದಾಗಿ ಏನೇ ಅರ್ಥ ಆಯ್ತು ಅಂತ ಹೇಳಿದ್ರೆ ಮನಸ್ಸನ್ನ ನಾವು ನಿಯಂತ್ರಣ ಮಾಡಬೇಕು ಅಂತ ಹೇಳಿ. ಆದ್ರೆ ನಮಗೆ ಅದೇ ಸಮಸ್ಯೆ ಆಗ್ತಾ ಇರೋದು. ಅದಕ್ಕೋಸ್ಕರ ನಮ್ಮ ಪರವಾಗಿ ಅರ್ಜುನ ಕೃಷ್ಣನ ಹತ್ರ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಅರ್ಜುನನು ಹೀಗೆ ಹೇಳಿದನು, ಮಧುಸೂದನನೇ, ನೀನು ಸಂಗ್ರಹವಾಗಿ ಹೇಳಿದ ಈ ಯೋಗ ಪದ್ಧತಿಯು ಕಾರ್ಯಸಾಧ್ಯವಲ್ಲ ಮತ್ತು ಇದು ಸಹಿಸಲು ಅಸಾಧ್ಯವಾದದ್ದು ಎಂದು ನನಗೆ ತೋರುತ್ತದೆ. ಏಕೆಂದರೆ ಮನಸ್ಸು ಪ್ರಕ್ಷುಬ್ಧವಾದದ್ದು ಮತ್ತು ಚಂಚಲವಾದದ್ದು. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರ್ಯೋ ಸುದುಷ್ಕರಂ. ಅರ್ಜುನ ಹೇಳ್ತಾನೆ, ನಾನು ಬೇಕಾದ್ರೆ ಗಾಳಿಯನ್ನು ನಿಯಂತ್ರಣ ಮಾಡ್ತೇನೆ, ಆದ್ರೆ ನನಗೆ ಈ ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಮಾನ್ಯವಾಗಿ ಈ ಭೂಮಿಯನ್ನ ಅಥವಾ ಮಣ್ಣು ಇವುಗಳನ್ನು ನಾವು ಸುಲಭವಾಗಿ ಒಂದು ಕಡೆ ಎತ್ತಿಡಬಹುದು. ನಾವೆಲ್ಲಿಡ್ತೇವೆ ಅದಲ್ಲೇ ಇರ್ತದೆ. ನೀರು ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಷ್ಟ ಅದನ್ನು ನಿಯಂತ್ರಣ ಮಾಡುವುದು. ಆದ್ರೂ ನೀರನ್ನ ನಾವು ನದಿಯಲ್ಲಿ ಹರಿಯುವಂತೆ ಅಥವಾ ಒಂದು ಕಡೆ ಒಂದು ನಿಯಂತ್ರಿತವಾಗಿ ಹರಿಯುವಂತೆ ಅಥವಾ ಶೇಖರಣೆ ಮಾಡಿಡಬಹುದು. ಆದ್ರೆ ಗಾಳಿ ಅದಕ್ಕಿಂತಲೂ ಕಷ್ಟ. ಗಾಳಿಯನ್ನ ನಿಯಂತ್ರಣ ಮಾಡುವುದು ಅದು ಎಲ್ಲ ಕಡೆ ಹಾಯ್ತಾ ಇರ್ತದೆ, ಬೀಸ್ತಾ ಇರ್ತದೆ.
ಅದನ್ನ ಅದು ಈ ಕಡೆ ಮಾತ್ರ ಬೀಸಬೇಕು, ಈ ಕಡೆ ಬೀಸಬಾರದು, ಅದನ್ನೆಲ್ಲ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದ್ರೆ ಅರ್ಜುನ ಹೇಳ್ತಾನೆ, ಅಂತ ಗಾಳಿಯನ್ನು ಬೇಕಾದ್ರೂ ನಾನು ನಿಯಂತ್ರಣ ಮಾಡ್ತೇನೆ, ಆದ್ರೆ ಮನಸ್ಸನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇದನ್ನ ಹೇಳ್ತಾ ಇರುವಂತ ವ್ಯಕ್ತಿ ಸಾಮಾನ್ಯನಲ್ಲ. ಅರ್ಜುನನಿಗೆ ಇದು ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡುವುದು ಅದು ಈ ಕಲಿಯುಗದಲ್ಲಿ ಅದು ಎಷ್ಟು ಕಷ್ಟ ಅಂತ ಹೇಳಿ ನಾವು ಯೋಚನೆ ಮಾಡಬಹುದು. ಕಲಿಯುಗದಲ್ಲಿ ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡುವುದು ಏಕೆ ಕಷ್ಟ ಎಂದು ವಿವರಿಸಿ. ಯಾಕೆ ಅಂತ ಹೇಳಿದ್ರೆ, ನಮಗೆ ಕಲಿಯುಗದಲ್ಲಿ ಬೇಕಾದಂತಹ ಒಂದು ವಾತಾವರಣ ಅದಕ್ಕೆ ಇಲ್ಲ. ನಮ್ಮ ಆಯಸ್ಸು ಕಡಿಮೆ, ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿ ನಿಗೇಜನ ಮಂದಾಸು ಮಂದಮತೆಯೋ ಮಂದಭಾಗ್ಯ ಹಿ ಉಪದ್ರುತಃ. ಇದೆಲ್ಲ ಕಲಿಯುಗದ ಲಕ್ಷಣಗಳು. ಕಲಿಯುಗದಲ್ಲಿ ಜನರು ಮಂದರಾಗಿರ್ತಾರೆ, ಅವರಿಗೆ ಬುದ್ಧಿ ಕಮ್ಮಿ, ಅವರಿಗೆ ಆಯುಷ್ ಕಮ್ಮಿ, ಆರೋಗ್ಯ ಕಮ್ಮಿ. ಈ ಎಲ್ಲ ಕಮ್ಮಿಗಳಲ್ಲಿ ನಾವು ಅಷ್ಟಾಂಗ ಯೋಗವನ್ನ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ? ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಈಗ ಅರ್ಜುನನ ಸ್ಥಿತಿಯನ್ನೇ ನೋಡೋಣ. ಅರ್ಜುನ ಇದನ್ನ ಹೇಳ್ತಾ ಇರುವಂತದ್ದು ದ್ವಾಪರ ಯುಗದಲ್ಲಿ. ಮತ್ತು ಅರ್ಜುನನು ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ, ಆತನು ದ್ರೋಣಾಚಾರ್ಯರ ಪ್ರಿಯ ಶಿಷ್ಯ. ಆ ದ್ರೋಣಾಚಾರ್ಯರು ಅರ್ಜುನನನ್ನ ಪ್ರಪಂಚದಾದ್ಯಂತ ಅತಿ ಶ್ರೇಷ್ಠನಾದ ಬಿಲ್ಲುಗಾರನನ್ನಾಗಿ ಮಾಡಿದ್ದಾರೆ. ಅವನ ಏಕಾಗ್ರತೆ ಅಷ್ಟೊಂದಿತ್ತು. ಅವನು ಸವ್ಯಸಾಚಿ, ಅವನಿಗೆ ಎರಡೂ ಕೈಗಳಲ್ಲಿ ನಿಖರವಾಗಿ ಬಾಣವನ್ನ ಬಿಡ್ಲಿಕ್ಕೆ ಬರ್ತಿತ್ತು. ಆತನು ಗುಡಾಕೇಶ, ರಾತ್ರಿಯ ಹೊತ್ತಿನಲ್ಲಿಯೂ ಕೂಡ ಈ ಬಾಣವನ್ನ ಚಲಾಯಿಸಬಲ್ಲನಾಗಿದ್ದ. ಆ ಒಂದು ಮತ್ಸ್ಯಯಂತ್ರವನ್ನ ಭೇದಿಸಿ ದ್ರೌಪದಿಯನ್ನ ಗೆದ್ದಿದ್ದ. ಕಾಡಿನಲ್ಲಿ ಅರಣ್ಯವಾಸವನ್ನ ಮಾಡಿ ಅಭ್ಯಾಸ ಇದೆ. ಈಗ ನಮಗೆ ಕಾಡಿಗೆ ಹೋಗಿ ನೀನು ಒಂದು 2 ದಿವಸ ಇದ್ದು ಬಾ ಅಂತ ಹೇಳಿದ್ರೆ ನಾವು ಅದಕ್ಕೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತೇವೆ. 2 ದಿವಸಕ್ಕೆ ಎಷ್ಟು ಬಟ್ಟೆ ಬೇಕು, ಎಷ್ಟು ಊಟ ಬೇಕು, ಆಮೇಲೆ ಅಲ್ಲಿ ಏನಾದ್ರು ಆರೋಗ್ಯ ಸಮಸ್ಯೆ ಆದ್ರೆ ಅದಕ್ಕೆ ಔಷಧಿ ಎಷ್ಟು ಬೇಕು ಅಂತ ಹೇಳಿ. ಆದ್ರೆ ಆ ರೀತಿಯಾಗಿ ಹೋದದ್ದಲ್ಲ ಪಾಂಡವರು. ಅವರು ಇದ್ದ ಬಟ್ಟೆಯಲ್ಲಿ ಉಟ್ಟುಕೊಂಡು ಹಾಗೆ ಹೋದದ್ದಷ್ಟೇ. ಆ ರೀತಿಯಾಗಿ 12 ವರ್ಷ ಕಾಡಿನಲ್ಲಿದ್ದು 1 ವರ್ಷ ಅಜ್ಞಾತವಾಸವನ್ನು ಮಾಡಿದಂತಹ ಅರ್ಜುನ ಹೇಳ್ತಾ ಇದ್ದಾನೆ, ಈ ಕೆಲಸ ನನ್ನಿಂದ ಆಗುವುದಿಲ್ಲ ಕೃಷ್ಣ ಅಂತ ಹೇಳಿ. ಅಂದ ಮೇಲೆ ನಾವು ಪ್ರಯತ್ನ ಮಾಡುವಂತಹ ಅಗತ್ಯ ಇಲ್ಲ, ಯಾಕಂದ್ರೆ ನಾವು ಕೇಳಿ ತಿಳಿಬೇಕು. ಅರ್ಜುನ ಶಿವನೊಂದಿಗೆ ಹೋರಾಡಿ ಪಾಶುಪತಾಸ್ತ್ರವನ್ನ ಗೆದ್ದವನು. ಆ ರೀತಿಯಾದಂತಹ ಅರ್ಜುನ ಅದು ದೇವತಾ ಲೋಕಕ್ಕೆ ಹೋಗಿ ಅಲ್ಲಿಂದ ದಿವ್ಯಾಸ್ತ್ರಗಳನ್ನ ಪಡೆದಂತಹವನು. ನರನಾರಾಯಣರ ಒಂದು ಅವತಾರದಲ್ಲಿ ಅರ್ಜುನನು ನರನಾಗಿ ಬಂದವನು. ಇಲ್ಲಿ ಮಾರ್ಕಂಡೇಯ ಋಷಿಗಳು ನರನಾರಾಯಣ ಋಷಿಗಳ ಹತ್ರ ಪ್ರಾರ್ಥನೆ ಮಾಡುವುದನ್ನು ನಾವು ಕಾಣಬಹುದು. ಅಂತಹ ಅರ್ಜುನನು ಆಗುವುದಿಲ್ಲ ಅಂತ ಹೇಳಿದಂತಹ ವಿಚಾರವನ್ನ ನಾವು ಪ್ರಯತ್ನಿಸಲಿಕ್ಕೆ ಹೇಗೆ ಸಾಧ್ಯ? ಆದ್ರಿಂದಲೇ ಅರ್ಜುನ ಹೇಳುವುದು, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಕೃಷ್ಣನೇ, ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು ಮತ್ತು ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಗ್ರಹಿಸುವುದಕ್ಕಿಂತಲೂ ಕಷ್ಟ ಎಂದು ನನಗೆ ತೋರುತ್ತದೆ. ಇದು ಅರ್ಜುನ ಹೇಳುವ ಮಾತು. ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರ ಕೊಡ್ತಾನೆ, ಹೌದು ಅರ್ಜುನ, ಇದು ಕಷ್ಟ, ಆದ್ರೆ ಇದು ಅಸಾಧ್ಯ ಅಲ್ಲ, ಮಾಡಬಹುದು. ಶ್ರೀ ಭಗವಾನ್ ಉವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಶ್ರೀಕೃಷ್ಣನು ಹೀಗೆ ಹೇಳಿದನು, ಮಹಾಬಾಹುವು ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಈಗ ನಾವು ಮೊದಲು ಜಪ ಶುರು ಮಾಡುವಾಗ ನಮಗೆ 2 ಸುತ್ತು ಜಪ ಮಾಡುವುದು ದೊಡ್ಡದು ಅಂತ ಅನಿಸ್ತದೆ. ಆಮೇಲೆ ನಿಧಾನಕ್ಕೆ ನಾವು 16 ಸುತ್ತು ಜಪವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ಅಭ್ಯಾಸ ಮಾಡುವ ಮೂಲಕ, ಆ ಭಗವಂತನ ಅನುಗ್ರಹವನ್ನು ಪಡೆಯುವ ಮೂಲಕ ಸಾಧ್ಯ. ಅದರಿಂದ ಈ ಅಭ್ಯಾಸ ಅನ್ನುವಂಥದ್ದು ಬಹಳ ಮುಖ್ಯ. ನಿರಂತರವಾದಂತಹ ಅಭ್ಯಾಸವನ್ನ ಮಾಡುವ ಮೂಲಕ ನಾವು ಏನನ್ನು ಬೇಕಾದ್ರೂ ಸಾಧಿಸಿ ಬಿಡಬಹುದು. ಇದು ಸಾಧಿಸಿದರೆ ಸಬಳ ನುಂಗಬಹುದು ಅಂತ ಹೇಳಿದಾಗೆ, ನಾವು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಾವು ಭೌತಿಕವಾಗಿ ನೋಡ್ಬೋದು ಜನರು ಎಂತೆಂತ ಒಂದು ಸಾಧನೆಗಳನ್ನೆಲ್ಲ ಮಾಡ್ತಾರೆ. ಕಾಲಿಲ್ಲದವರು ರನ್ನಿಂಗ್ ರೇಸ್ ಮಾಡಿ ಬಹುಮಾನವನ್ನ ಪಡೆದುಕೊಳ್ತಾರೆ, ಅವರು ಹಿಮಾಲಯವನ್ನೇ ಹತ್ತಿ ಬರ್ತಾರೆ. ಇಂತಹ ಕಷ್ಟಗಳನ್ನೆಲ್ಲ ಮಾಡಿ ಸಾಧನೆಯನ್ನ ಮಾಡಿದವರು, ನಾವು ಬೆಳಗ್ಗೆ ಒಂದು ಕಡೆ ಕುತ್ಕೊಂಡು ಒಂದು 16 ಸುತ್ತು ಜಪವನ್ನ ಪ್ರತಿದಿನ ಮಾಡುವುದು ಅದು ದೊಡ್ಡ ಕಷ್ಟದ ಕೆಲಸ ಏನೂ ಅಲ್ಲ. ಆದ್ರೆ ಇದರ ಪ್ರಯೋಜನ ಜಾಸ್ತಿ, ಯಾಕಂದ್ರೆ ಇದು ಅಧ್ಯಾತ್ಮದ್ದು, ಅದು ಭೌತಿಕವಾದದ್ದು. ಆದ್ರಿಂದ ಈ ಭೌತಿಕವಾಗಿ ನಾವು ಏನೆಲ್ಲ ಕಷ್ಟಪಡ್ತೇವೋ ಅದರ ಸ್ವಲ್ಪ ಮಟ್ಟಿನ
ಶ್ರಮವನ್ನ ಪಟ್ಟರೂ ಕೂಡ ನಾವು ಆಧ್ಯಾತ್ಮದಲ್ಲಿ ಅದೆಷ್ಟೋ ಮುಂದೆ ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ನಾವು ವಿದ್ಯಾಭ್ಯಾಸಕವನ್ನ ಪಡಿಲಿಕ್ಕೋಸ್ಕರ ಒಂದು ಒಳ್ಳೆ ಮಾರ್ಕ್ಸ್ ಪಡಿಲಿಕ್ಕೆ, ಒಳ್ಳೆ ಕೆಲಸ ಪಡಿಲಿಕ್ಕೆ ಏನೆಲ್ಲಾ ಕಷ್ಟಪಡ್ತೇವೆ, ಎಷ್ಟೆಲ್ಲಾ ಅಭ್ಯಾಸ ಮಾಡ್ತೇವೆ, ಎಷ್ಟೆಲ್ಲ ಓದ್ತೇವೆ. ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿನ ಅಭ್ಯಾಸವನ್ನ, ಸ್ವಲ್ಪ ಮಟ್ಟಿನ ಒಂದು ಆ ಏಕಾಗ್ರತೆಯನ್ನ ಈ ಭಗವದ್ಗೀತೆಯನ್ನ ತಿಳಿದುಕೊಳ್ಳಿಕ್ಕೆ ನಾವು ಉಪಯೋಗಿಸಿದೆವು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಜೀವನ ಸಾರ್ಥಕವಾಗ್ತದೆ. ಆದ್ರೆ ಯಾರು ಇದರ ಬಗ್ಗೆ ಪ್ರಯತ್ನವನ್ನೇ ಪಡುವುದಿಲ್ಲವೋ ಅಂತವರ ಕುರಿತಾಗಿ ಶ್ರೀಕೃಷ್ಣ ಹೇಳ್ತಾನೆ, ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನ ತು ಯತತಾ ಶಕ್ಯೋ ವಾಪ್ತುಂ ಉಪಾಯತಃ. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳಲ್ಲಿ ಪ್ರಯತ್ನಿಸುವರೋ ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ಇಲ್ಲಿ ನಮ್ಮ ಕೈಯಲ್ಲಿರುವುದು ಪ್ರಯತ್ನ ಮಾತ್ರ, ಮತ್ತೆಲ್ಲವೂ ಕೂಡ ಭಗವಂತನ ಕೈಯಲ್ಲಿ ಇರುವಂತಹದ್ದು. ಅದರಿಂದ ನಾವು ಪ್ರಾಮಾಣಿಕ ಪ್ರಯತ್ನವನ್ನ ನಿರಂತರವಾಗಿ ಮಾಡಬೇಕು. ಅದರಿಂದ ಆ ಭಗವಂತನ ಕೃಪೆಯನ್ನು ನಾವು ಪಡೆಯಬಹುದು. ವಿಫಲ ಯೋಗಿ ಯಾರು ಈ ಯೋಗದಲ್ಲಿ ಒಂದು ಪರಿಪೂರ್ಣತೆಯನ್ನ, ಯಶಸ್ಸನ್ನ ಪಡೀಲಿಕ್ಕೆ ಆಗುದಿಲ್ಲ, ಅವರಿಗೆ ಏನಾಗುತ್ತದೆ ಅದನ್ನು ನಾವು ಈಗ ನೋಡೋಣ. ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ ಇದರ ಕುರಿತಾಗಿ ಭಗವಂತನ ಹತ್ರ. ಅಯತಿ ಶ್ರದ್ಧಯೋಪೇತೋ ಯೋಗ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಅರ್ಜುನನು ಹೀಗೆಂದನು, ಕೃಷ್ಣನೇ, ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಆತ್ಮ ಸಾಕ್ಷಾತ್ಕಾರದ ಸಾಧನೆಯನ್ನು ಸ್ವೀಕರಿಸಿ ಅನಂತರ ಪ್ರಾಪಂಚಿಕ ಮನೋಧರ್ಮದಿಂದ ಪ್ರಯತ್ನವನ್ನು ನಿಲ್ಲಿಸಿ ಯೋಗ ಸಂಸಿದ್ಧಿಯನ್ನು ಪಡೆಯದಿರುವ ಮನುಷ್ಯನ ಗತಿಯೇನು? ಈಗ ನಾವೇನೋ ಆಧ್ಯಾತ್ಮದಲ್ಲಿ ಯಾವುದೋ ಜನ್ಮದ ಪುಣ್ಯದಿಂದ ಅಥವಾ ಯಾರೋ ಮಾಡಿದ ಒಂದು ಅನುಗ್ರಹದಿಂದ ಒಂದು ಸ್ವಲ್ಪ ಪ್ರಗತಿಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೇವೆ. ಆದ್ರೆ ಇದು ತುಂಬಾ ಕಷ್ಟದ ದಾರಿ, ಹಾಗಾಗಿ ಅದರಲ್ಲಿ ಯಶಸ್ಸು ಸಿಗ್ಲಿಲ್ಲ. ಆಗ ಅಂತಹ ವ್ಯಕ್ತಿಯ ಪರಿಸ್ಥಿತಿ ಏನಾಗಬೇಕು ಅನ್ನುವುದು ಇಲ್ಲಿ ಅರ್ಜುನನ ಪ್ರಶ್ನೆ. ಹೀಗೆ ಅವನು ಉದಾಹರಣೆಯನ್ನು ಕೂಡ ಕೊಡ್ತಾನೆ. ಒಂದು ಮೋಡ, ದೊಡ್ಡ ಮೋಡದಿಂದ ಒಂದು ಸಣ್ಣ ಮೋಡದ ಭಾಗ ಅದು ಪ್ರತ್ಯೇಕಗೊಂಡಾಗ ಆ ಗಾಳಿ ಅದನ್ನು ಚದುರಿಸಿ ಬಿಡ್ತದೆ. ಆಮೇಲೆ ಅದು ಯಾವ ಮೋಡಕ್ಕೂ ಸೇರಿಕೊಳ್ಳದೆ, ಅದು ಮಳೆಯನ್ನ ಸುರಿಸದೆ ಅದು ಹಾಗೆ ವ್ಯರ್ಥವಾಗಿ ಹೋಗಿಬಿಡ್ತದೆ. ಹಾಗೆ ನಾವು ಕೂಡ ಸಂಸಾರದಿಂದ ದೂರವಾಗಿ ಆಧ್ಯಾತ್ಮದಲ್ಲಿ ಪತನ ಹೊಂದಿ ಜೀವನವನ್ನ ನಾಶ ಮಾಡಿಕೊಳ್ಳುವುದಿಲ್ವಾ ಅನ್ನೋದು ಅರ್ಜುನನ ಪ್ರಶ್ನೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ, ಪ್ರಾಪ್ಯ ಪುಣ್ಯ ಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾ ಶುಚಿನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬಗಳಲ್ಲಿ ಹುಟ್ಟುವನು. ನಾವೇನು ಯೋಗವನ್ನ ಅಭ್ಯಾಸ ಮಾಡಿದ್ದೇವೋ ಅದಕ್ಕೆ ಅನುಗುಣವಾಗಿ ಭಗವಂತನು ನಮಗೆ ಒಂದು ಅವಕಾಶವನ್ನು ಕೊಡ್ತಾನೆ. ನೀನು ಸ್ವರ್ಗಲೋಕದಲ್ಲಿ ಹೋಗಿ ಇರಬಹುದು, ಅಥವಾ ಪುಣ್ಯಜೀವಿಗಳು ಸ್ವರ್ಗ ಅಥವಾ ಅದಕ್ಕಿಂತ ಮೇಲಿನ ಜನಲೋಕ, ತಪಲೋಕ, ಬ್ರಹ್ಮಲೋಕ ಇವುಗಳಿಗೆ ನಾವು ಹೋಗಬಹುದು. ಅಲ್ಲಿ ಹೋಗಿ ಸಂತೋಷವಾಗಿ ಇರಬಹುದು. ಆಮೇಲೆ ಅಲ್ಲಿಂದ ಬಂದ ಮೇಲೆ, ಅಂದ್ರೆ ಆ ಏನು ಪುಣ್ಯ ಇದೆ ಅದೆಲ್ಲ ಕಳೆದ ಮೇಲೆ, ಅಥವಾ ಅಲ್ಲಿ ಏನೆಲ್ಲ ಅನುಭವ ಎಲ್ಲ ಪಡೆದ ನಂತರ ಮತ್ತೆ ಇಲ್ಲಿ ಬಂದಾಗಲೂ ಕೂಡ ಧರ್ಮಾತ್ಮರ ಮನೆಯಲ್ಲೇ ಅವರಿಗೆ ಜನ್ಮ ಸಿಗ್ತದೆ, ಅಥವಾ ಒಳ್ಳೆ ಶ್ರೀಮಂತ ಕುಟುಂಬದಲ್ಲೇ ಅವರಿಗೆ ಜನ್ಮವು ದೊರಕ್ತದೆ. ಅವರು ಮತ್ತೆ ಈ ಜಲಚರ ಪ್ರಾಣಿಗಳಾಗಿ ಜಲಜಾನವ ಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಹೀಗೆ 84 ಲಕ್ಷ ಯೋನಿಗಳಲ್ಲಿ ಹೋಗಬೇಕಾಗಿಲ್ಲ, ನೇರವಾಗಿ ಮನುಷ್ಯರ ಜನ್ಮದಲ್ಲೇ ಅವರಿಗೆ ಹುಟ್ಟುವಂತಹ ಅವಕಾಶ ದೊರಕುತ್ತದೆ. ಇದು ಬಹಳ ಒಳ್ಳೆಯ ಒಂದು ಪ್ರಯೋಜನ. ಯೋಗಿಗಳು ಎಷ್ಟೋ ಕಷ್ಟಪಟ್ಟು ಅವರು ಸ್ವರ್ಗಕ್ಕೆ ಹೋಗ್ತಾರೆ, ಆದ್ರೆ ಭಕ್ತಿ ಮಾಡಿದವರಿಗೆ ಸುಲಭವಾಗಿ, ಅಂದ್ರೆ ಪತನವನ್ನ ಹೊಂದಿದ್ರೆ ಈ ರೀತಿಯಾದಂತಹ ಒಂದು ಪ್ರಯೋಜನ ದೊರಕ್ತದೆ. ಇನ್ನು ಅವರು ಸಫಲರಾದ್ರೆ ಆ ಭಗವಂತನ ಧಾಮಕ್ಕೆ ಹೋಗಬಹುದು. ಹಾಗಾಗಿ ನಾವು ಭಕ್ತಿಯನ್ನ ಮಾಡಲಿಕ್ಕೆ ಹಿಂಜರಿಬಾರದು. ಇನ್ನೂ ಹೆಚ್ಚು ಒಂದು ಪ್ರಗತಿಯನ್ನ ಸಾಧಿಸಿ ಅಲ್ಲಿಂದ ಯಾರಾದ್ರೂ ಪತನವನ್ನ ಹೊಂದಿದ್ರೆ, ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೇಸ್ಮಿನ್ ಲೋಕೆ ಜನ್ಮ ಯದಿದೃಶಂ. ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ನಂತರ ವಿಫಲವಾದಲ್ಲೇ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿಯೂ ಈ ಜಗತ್ತಿನಲ್ಲಿ ಇಂತಹ ಜನ್ಮವು ದುರ್ಲಭತರವಾದದ್ದು. ಇದು ಇನ್ನೂ ಹೆಚ್ಚಿನ ಒಂದು
ಪ್ರಯೋಜನವನ್ನ ಇನ್ನು ಹೆಚ್ಚಿನ ಒಂದು ಸಾಧನೆಯನ್ನ ಮಾಡಿದಂತಹ ವ್ಯಕ್ತಿ ಅವನು ಆಚಾರ್ಯರ ಮನೆಯಲ್ಲಿ ಹುಟ್ಟುತ್ತಾನೆ. ಈಗ ಹಿಂದೆ ಹೇಳಿದ ಹಾಗೆ ಶುಚಿನಾಂ ಶ್ರೀಮತಾಂ ಗೇಹೆ, ಅವನು ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಬಹುದು ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಬಹುದು. ಆದ್ರೂ ಅಲ್ಲಿ ಪತನವನ್ನ ಹೊಂದುವಂತಹ ಸಾಧ್ಯತೆ ಇದೆ. ತುಂಬಾ ಹಣ ಇದ್ದಾಗ ವ್ಯಕ್ತಿಗೆ ಭಕ್ತಿ ಬರುವುದಿಲ್ಲ. ಹಾಗೆ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಆ ಸಂಸ್ಕಾರ ಆ ಮಗುವಿನಲ್ಲಿ ಬರಲೇಬೇಕು ಅಂತೇನೂ ಇಲ್ಲ. ಆದ್ರೆ ಆಚಾರ್ಯರ ಮನೆಯಲ್ಲಿ ಹುಟ್ಟಿದ್ರೆ ಆತನು ಖಂಡಿತವಾಗಿಯೂ ಆ ಭಗವಂತನ ಭಕ್ತಿಯನ್ನ ಮುಂದುವರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಈ ರೀತಿ ಯಾವುದೇ ರೀತಿಯಾದಂತಹ ನಷ್ಟ ಇಲ್ಲ ಅಂತ ಹೇಳಿ ಇಲ್ಲಿ ಭಗವಂತನು ತಿಳಿಸ್ತಾ ಇದ್ದಾನೆ. ಕೊನೆಯದಾಗಿ ಭಗವಂತ ಈ ಒಂದು ಈ ಅಧ್ಯಾಯದಲ್ಲಿ ಹೇಳುವುದು, ಯಾರು ಶ್ರೇಷ್ಠನಾದಂತಹ ಯೋಗಿ, ಅತ್ಯಂತ ಶ್ರೇಷ್ಠನಾದ ಯೋಗಿ ಅಂತ ಹೇಳಿದ್ರೆ, ಯೋಗೀನಾಮಪಿ ಸರ್ವೇಶಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಂ ಸಮಯುಕ್ತ ತಮೋ ಮತಃ. ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ, ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಇಲ್ಲಿ ಭಗವಂತ ಹೇಳುವುದು, ಈ ಅಷ್ಟಾಂಗ ಯೋಗದ ಕೊನೆಗೆ ನಾವು ಸಮಾಧಿ ಸ್ಥಿತಿಗೆ ಬಂದಾಗ ಭಗವಂತನನ್ನೇ ಸದಾಕಾಲ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಕಾಣ್ತಾ ಇರುವಂತಹದ್ದು. ಪ್ರೇಮಾಂಜನಚ್ಚುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಚಿಂತ್ಯ ಗುಣಸ್ವರೂಪನಾದಂತಹ ಶ್ಯಾಮಸುಂದರನನ್ನ, ಆ ಪ್ರೇಮ ಅನ್ನುವಂತಹ ಅಂಜನವನ್ನ ಕಣ್ಣಿಗೆ ಯಾರು ಹಚ್ಚಿಕೊಂಡಿದ್ದಾರೋ ಅವರು ಹೃದಯದಲ್ಲಿ ಸದಾಕಾಲ ನೋಡ್ತಾ ಇರ್ತಾರೆ. ಆ ರೀತಿಯಾಗಿ ಯಾರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ, ಯಾರು ನಿರಂತರವಾಗಿ ಭಗವಂತನ ಚಿಂತನೆಯನ್ನ ಮಾಡ್ತಾರೋ ಅವರು ನಿಜವಾದ ಯೋಗಿಗಳು. ತಾವು ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡಿ ನೀರಿನಲ್ಲಿ ನಡೆಯುವುದನ್ನ, ಗಾಳಿಯಲ್ಲಿ ಹಾರುವುದನ್ನ ಕಲಿತುಕೊಂಡು ಬಂದ ಕೂಡಲೇ ಅವರು ಶ್ರೇಷ್ಠ ಯೋಗಿಗಳು ಅಂತಲ್ಲಿ ಅನ್ನಿಸುವುದಿಲ್ಲ. ಅವರು ಮಾಡಿರುವಂತಹ ಯೋಗಾಭ್ಯಾಸ ಭೌತಿಕವಾದದ್ದು, ಭೌತಿಕ ಪ್ರಯೋಜನಕ್ಕಾಗಿ. ಆದರೆ ಈ ಯಮ ನಿಯಮ ಅಣಿಮ ಲಘಿಮ ಇವುಗಳೆಲ್ಲ, ಈ ಅಣಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಇವುಗಳೆಲ್ಲ ಭೌತಿಕವಾದದ್ದು. ಆದರೆ ನಿಜವಾದಂತಹ ಆಧ್ಯಾತ್ಮಿಕ ಯೋಗದ ಪರಿಪೂರ್ಣತೆ ಅಂತ ಹೇಳಿದ್ರೆ ಭಗವಂತನನ್ನ ನಾವು ಸದಾಕಾಲ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ನಾರದ ಮುನಿಗಳ ಹಾಗೆ, ನಾರದ ಮುನಿಗಳು ಎಷ್ಟೋ ಜನರಿಗೆ ಆ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಪ್ರಹ್ಲಾದ ಮಹಾರಾಜನಿಗೆ, ಧ್ರುವ ಮಹಾರಾಜನಿಗೆ, ಮೃಗಾರಿ, ಈ ರೀತಿ ಪ್ರಾಚೀನ ಬರ್ಹಿ ಅನೇಕ ಜನರಿಗೆ ನಾರದ ಮುನಿಗಳು ಪ್ರಚಾರವನ್ನ ಮಾಡಿದ್ದಾರೆ, ಅವರನ್ನ ಭಕ್ತರನ್ನಾಗಿ ಮಾಡಿದ್ದಾರೆ. ಇವರು ಒಬ್ಬ ಉತ್ತಮವಾದಂತಹ ಯೋಗಿಗೆ ಉದಾಹರಣೆಯಾಗಿದ್ದಾರೆ. ಬೇರೆ ಬೇರೆ ಯೋಗಗಳು ಆ ಒಂದು ಮೆಟ್ಟಿಲುಗಳಿದ್ದಾಗೆ, ಒಂದು ಏಣಿಗೆ, ಅದರಲ್ಲಿ ಕೊನೆಗೆ ಬರುವುದು ಭಕ್ತಿ ಯೋಗ. ವ್ಯಕ್ತಿ ಕರ್ಮಯೋಗದಲ್ಲಿ ತನ್ನ ಒಂದು ಕಾರ್ಯವನ್ನ ನಿಲ್ಲಿಸಿಬಿಟ್ರೆ ಯೋಗವನ್ನ, ಅವನನ್ನ ಕರ್ಮಯೋಗಿ ಅಂತ ಕರೀತಾರೆ. ಜ್ಞಾನ ಯೋಗದ ಹಂತಕ್ಕೆ ಬಂದ್ರೆ ಜ್ಞಾನಯೋಗಿ, ಅಷ್ಟಾಂಗ ಯೋಗಕ್ಕೆ ಬಂದ್ರೆ ಅಷ್ಟಾಂಗ ಯೋಗಿ, ಭಕ್ತಿ ಯೋಗಕ್ಕೆ ಬಂದ್ರೆ ಅವರನ್ನ ಭಕ್ತ ಅಂತ ಹೇಳಿ ಕರೀತಾರೆ. ಅವರು ಭಗವಂತನ ಭಕ್ತರು ಮತ್ತು ಅವರು ಯೋಗದ ಪರಿಪೂರ್ಣತೆಯನ್ನ ಸಾಧಿಸಿದ್ದಾರೆ. ಕೇವಲ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡುವುದರಿಂದ ಪ್ರಯೋಜನ ಇಲ್ಲ. ಈ ಚಿತ್ರವನ್ನ ಇದು ಶೌಬರಿ ಮುನಿಗಳನ್ನ ತೋರಿಸ್ತಾ ಇದೆ. ಶೌಬರಿ ಮುನಿಗಳು ನೀರಿನೊಳಗೆ ಹೋಗಿ ತಪಸ್ಸನ್ನು ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ಅವರು ಕಣ್ಣು ಬಿಟ್ಟು ತಪಸ್ಸು ಮಾಡ್ತಾ ಇದ್ದುದರಿಂದ ಎರಡು ಮೀನುಗಳು ಪರಸ್ಪರ ಮಿಥುನ ಕ್ರಿಯೆಯಲ್ಲಿ ತೊಡಗಿದ್ದಾಗ ಅವುಗಳಿಂದ ಆಕರ್ಷಿತರಾಗಿ ನಂತರ ಅವರು ಆ ಒಂದು ನೀರಿನಿಂದ ಮೇಲೆ ಬಂದು ತಾವು ಬೇರೆ ಮಾಂಡವ್ಯ ಮುನಿಗಳ ಮಕ್ಕಳನ್ನ ಮದುವೆ ಆಗ್ತಾರೆ. ಈ ರೀತಿ ಶೌಭರಿ ಮುನಿಗಳು ತಮ್ಮ ಒಂದು ಯೋಗದಿಂದ ಪಥಭ್ರಷ್ಟರಾಗ್ತಾರೆ. ಆದರೆ ಭಕ್ತಿ ಯೋಗಿಗೆ ಈ ರೀತಿಯಾದಂತಹ ಸಮಸ್ಯೆ ಇಲ್ಲ. ನಾವು ಹರಿದಾಸ್ ಠಾಕೂರರ ಉದಾಹರಣೆಯನ್ನ ತೆಗೆದುಕೊಂಡಾಗ ಅಲ್ಲಿ ನಾವು ಕಾಣ್ತೇವೆ, ಹರಿದಾಸ್ ಠಾಕೂರರ ಹತ್ರ ಆ ಒಂದು ವೇಶ್ಯ ಸ್ತ್ರೀ ಬಂದ್ರು ಕೂಡ ಅವರು ವೇಶ್ಯೆಯನ್ನೇ ಭಕ್ತಳನ್ನಾಗಿ ಮಾಡ್ತಾರೆ ವಿನಃ ಅವರು ತಮ್ಮ ಸ್ಥಾನದಿಂದ ಪತನವನ್ನ ಹೊಂದುವುದಿಲ್ಲ. ಈ ರೀತಿ ಆಧ್ಯಾತ್ಮಿಕ ಅಭ್ಯಾಸ ಅಥವಾ ಯೋಗದ ಕುರಿತಾಗಿ ನಾವು ಈಗ ತಿಳಿದುಕೊಂಡಿದ್ದೇವೆ. ಬೇರೆ ಬೇರೆ ಯುಗಗಳಿಗೆ ಬೇರೆ ಬೇರೆ ಯೋಗಗಳನ್ನ ಹೇಳ್ತಾರೆ. ಕೃತೆ ಅಧ್ಯಾಯತೋ ವಿಷ್ಣು ತ್ರೇತಾಯಾಮ ಜತೋಮಕೈ ದ್ವಾಪರೇ ಪರಿಚರ್ಯಾಯಾಮ್ ಕಲೌ ತದ್ ಹರಿಕೀರ್ತನ.
ಈ ಅಷ್ಟಾಂಗ ಯೋಗ ಇದು ಕೃತಯುಗದಲ್ಲಿ ಧ್ಯಾನವನ್ನ, ಭಗವಂತನ ಧ್ಯಾನವನ್ನ ಮಾಡುವುದು, ತ್ರೇತಾಯುಗದಲ್ಲಿ ಅರ್ಚನೆಯನ್ನ ಮಾಡುವುದು, ಮತ್ತೆ ತ್ರೇತಾಯುಗದಲ್ಲಿ ಯಜ್ಞವನ್ನ ಮಾಡುವುದು, ದ್ವಾಪರದಲ್ಲಿ ಅರ್ಚನೆ ಮತ್ತು ಕಲಿಯುಗದಲ್ಲಿ ಹರಿಕೀರ್ತನೆಯನ್ನ ಮಾಡಬೇಕು. ಈ ರೀತಿ 4 ಯುಗಗಳಿಗೆ ಬೇರೆ ಬೇರೆ ಯುಗ ಧರ್ಮಗಳನ್ನು ಕೊಡಲಾಗಿದೆ. ನಾವು ಅವುಗಳನ್ನೇ ಪಾಲನೆ ಮಾಡಬೇಕು. ಕಲಿಯುಗಕ್ಕೆ ಹೇಳಿರುವಂತದ್ದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿಯಾಗಿ ಭಗವಂತನ ಪವಿತ್ರ ನಾಮದ ಜಪವನ್ನ ಮಾಡುವಂತಹದ್ದು. ಧರ್ಮಗ್ರಂಥಗಳಲ್ಲಿ ಅನೇಕ ಉಲ್ಲೇಖಗಳಿವೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಯಾಕೆ ಮಾಡಬೇಕು ಅಂತ ಹೇಳಿ. ನಾನು ಇಲ್ಲಿಗೆ ಈ ತರಗತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಟೀಚರ್ಸ್ಗಳು ಈ ಮುಂದೆ ಬರುವಂತಹ ಸ್ಲೈಡ್ಗಳಲ್ಲಿ ಹೇಳಿರುವುದನ್ನ ತಮ್ಮ ವಿದ್ಯಾರ್ಥಿಗಳಿಗೆ ಓದಿ ಹೇಳಬಹುದು. ಧನ್ಯವಾದಗಳು. ಹರೇ ಕೃಷ್ಣ.